ಹರೇ ಕೃಷ್ಣ. ಮೊದಲಿಗೆ ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ ನಿತಾಯ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಸೊ 18 ದಿನದ ಭಗವದ್ಗೀತೆ ಕಲಿಕೆಯ ಪೂರ್ವಭಾವಿ ನೋಟ. ಪೂರ್ವಭಾವಿ ನೋಟದ 12 ಹಂತಗಳು. ಕಲಿಕೆಯ ಪರಿಚಯ, ಗಂಭೀರ ಅಧ್ಯಯನಕ್ಕಾಗಿ ಭಗವದ್ಗೀತೆ ಪುಸ್ತಕ, ವಾಟ್ಸಾಪ್ ನೀತಿ ನಿಯಮ, ಶಿಕ್ಷಕರು ಮತ್ತು ನಿರ್ವಾಹಕರ ಪರಿಚಯ, ಹಿಂದಿನ ವಿದ್ಯಾರ್ಥಿಗಳ ಸಾಕ್ಷ್ಯ, ಝೂಮ್ ಕ್ಲಾಸ್ ಶಿಷ್ಟಾಚಾರ, ಪ್ರಶ್ನೆಗಳಿಗೆ ಉತ್ತರ, ಸ್ಪ್ಯಾಮ್ ಎಚ್ಚರಿಕೆ, ವೆಬ್ಸೈಟ್, ಯೂಟ್ಯೂಬ್ ಚಾನೆಲ್, ಫೇಸ್ಬುಕ್ ಪುಟಗಳ ಪರಿಚಯ ಮತ್ತು ಡ್ಯಾಶ್ ಬೋರ್ಡ್ ಕಲಿಯಲು ನೋಂದಾಯಿಸುವುದು ಹೇಗೆ ಎಂಬುದನ್ನು ತಿಳಿಸುವಂಥದ್ದು. ರಸಪ್ರಶ್ನೆಯನ್ನು ಪರಿಹರಿಸಲು ತಿಳಿಸಲಾಗ್ತದೆ ಮತ್ತು ಸಂಕಲ್ಪ, ಸಾಮಾನ್ಯವಾಗಿ ಕೇಳುವ ಪ್ರಶ್ನೆಗಳು. ಸೊ ಇಲ್ಲಿ ನಿಮಗೆ ಪ್ರಶ್ನೆ, ಇದನ್ನು ನೀವು ಝೂಮ್ ಚಾಟ್ ನಲ್ಲಿ ಟೈಪ್ ಮಾಡಬಹುದು. ಭಗವದ್ಗೀತೆಯ ವಿಶೇಷತೆ ಏನು? ನೀವೆಲ್ಲರೂ ಕೂಡ ಭಗವದ್ಗೀತೆ ತರಗತಿಯನ್ನು ಕೇಳೋದಕ್ಕೆ ಬಂದಿದ್ದೀರಿ. ಸೊ ನಿಮಗೆ ಭಗವದ್ಗೀತೆಯ ಕೇಳಬೇಕು ಅಂತ ಹೇಗೆ ಅನಿಸ್ತು? ಇದರ ನಿಮ್ಮ ಒಂದು ಅಭಿಪ್ರಾಯವನ್ನು ಚಾಟ್ ಅಲ್ಲಿ ಹಾಕಬಹುದು. ಈ ಬಿಕ್ಕಿರ್ಡ ಹರೇ ಕೃಷ್ಣ. ಇದು ಆಕ್ಚುಲಿ ಇದು ಇಷ್ಟೇ ಸ್ಕ್ರೀನ್ ಆಗ್ತಾ ಇರೋದು, ಇದು ಫುಲ್ ಸ್ಕ್ರೀನ್ ಆಗೋದಿಲ್ಲ. ನೆಕ್ಸ್ಟ್ ನಿಮಗೆ ಅದೇ ಒಂದು ಫುಲ್ ಸ್ಕ್ರೀನ್ ಆಗುತ್ತೆ. ಇದು ಇಷ್ಟೇ ಆಗ್ತಾ ಇದೆ. ಓಕೆ, ರಾಜೇಶ್ವರಿ ಅವರು ಹೇಳ್ತಾ ಇದ್ದಾರೆ ನಮ್ಮ ಧರ್ಮ ಗ್ರಂಥ ಅಂತ ಹೇಳಿ. ವೆರಿ ಗುಡ್. ನಾಗಮೋಹನ್ ಹೇಳ್ತಿರೋದು ಫೇಸ್ಬುಕ್ ನಲ್ಲಿ ಆಡ್ ನೋಡಿದ್ರು, ಹಾಗೆ ಅವರು ಬಂದು. ಜೀವನಾಂಶ ತಿಳಿಯಲು ನಮ್ಮ ಧರ್ಮ ಉಳಿಸಲು ಶೈಲೇಶ್ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಜೀವನ ಪಾಠ ಕಲಿಸು ಒಂದು ಮಾರ್ಗ, ಇದು ಭಗವದ್ಗೀತೆ. ಪರ್ಪಸ್ ಆಫ್ ಲೈಫ್ ಅಂತೇಳಿ ವಿಕಾಸ್ ಅವರು ಹೇಳ್ತಾ ಇದ್ದಾರೆ. ಈಗ ನೋಡೋಣ ನಾವು. ಗೀತಾಯ ಮಹಾತ್ಮೆ, ಇಲ್ಲಿ ಶಂಕರಾಚಾರ್ಯರು ಏನ್ ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಓಕೆ, ನೇತ್ರಾವತಿ ಅವರು ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳ್ತಿದ್ದಾರೆ. ವೆರಿ ಗುಡ್. ನೀತಾ ಅವರು ಟು ಗೆಟ್ ದ ಸೊಲ್ಯೂಷನ್ಸ್ ಆಫ್ ಅವರ್ ಸಫರಿಂಗ್ಸ್. ವೆರಿ ಗುಡ್ ಜಿ. ಗಮನ ಅವರು ಹೇಳ್ತಾ ಇರೋದು ನನಗೆ ಬೇರೆ ಕಲ್ಚರ್ ಬಗ್ಗೆ ಗೊತ್ತು, ಬಟ್ ನಮ್ಮ ಗ್ರಂಥದ ಬಗ್ಗೆ ಏನು ಗೊತ್ತಿಲ್ಲ, ಇನ್ನು ಇದರ ಬಗ್ಗೆ ತಿಳ್ಕೊಂಡಿಲ್ಲ, ಅಂದ್ರೆ ನಾವು ಬೇರೆ ಕಡೆಗೆ ವಾಲ್ತೀವಿ. ವೆರಿ ಗುಡ್ ಅಮ್ಮ, ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಎಸ್, ಅದಕ್ಕಾಗಿ ನಾವು ನಮ್ಮ ಒಂದು ಧರ್ಮ ಗ್ರಂಥದ ಬಗ್ಗೆ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಓಕೆ, ವರ್ಷ ಅವರಿಗೆ ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತೆ. ನೀವು ಅಲ್ಲಿ ವಾಯ್ಸ್ ಹತ್ರ, ವಾಲ್ಯೂಮ್ ಹತ್ರ ನೀವು ಮಾಡ್ಬೇಕು ನೋಡಿ, ಬೇರೆಯವ್ರಿಗೆ ಕೇಳಿಸ್ತಾ ಇದೆ ಅನ್ಕೊಳ್ತೇನೆ. ಜೀವನಕ್ಕೆ ಒಂದು ಪಾಠ ಅಂತ ರಶ್ಮಿ ಅವ್ರು ಹೇಳ್ತಾ ಇರೋದು. ಮತ್ತು ಗೌರಿ ಅವರು ಭಗವದ್ಗೀತೆ ತಿಳಿಯೋ ಆಸಕ್ತಿ. ವೆರಿ ಗುಡ್. ಕವಿತಾ ಅವ್ರು ಹೇಳ್ತಿರೋದು ಟು ನೋ ಒನ್ ಸೆಲ್ಫ್ ಅಂಡ್ ಎವ್ರಿಥಿಂಗ್. ಓಕೆ, ಎಸ್. ಅಶ್ವಿನಿ ಅವರಿಗೂ ಕೂಡ ವಾಯ್ಸ್ ಕೇಳಿಸ್ತಾ ಇಲ್ಲ. ನೀವು ಅಲ್ಲಿ ನೋಡಿ, ವಾಲ್ಯೂಮ್ ಅಂತ ಇರೋ ಅಲ್ಲಿ ನೀವು ಸೆಲ್ಯುಲರ್ ಡೇಟಾ ಅಂತ ಹೇಳಿ ಅಲ್ಲಿ 2 ಆಪ್ಷನ್ ಇದೆ, ಅದನ್ನ ನೀವು ಮಾಡ್ಬೇಕು. ಓಕೆ, ಸಂಗೀತಾ ಪ್ರಭು ಅವರು ಹೇಳ್ತಿರೋದು ಪೀಸ್ ಆಫ್ ಮೈಂಡ್. ಎಸ್,
ಈಗ ನೋಡೋಣ ಶಂಕರಾಚಾರ್ಯರು ಏನ್ ಹೇಳ್ತಾ ಇದಾರೆ ಭಗವದ್ಗೀತೆ ಬಗ್ಗೆ ಅಂತ ನೋಡೋಣ. ಗೀತಾಶಾಸ್ತ್ರಮಿದಂ ಪುಣ್ಯಂ ಯಃ ಪಠೇತ್ ಪ್ರಯತಾ ಪುಮಾನ್ ವಿಷ್ಣೋ ಪದಂ ಅವಾಪ್ನೋತಿ ಭಯಾಶೋಕಾದಿವರ್ಜಿತಾಃ. ನಿಯತ ಮನಸ್ಸಿನಿಂದ ಎಲ್ಲಾ ಸದ್ಗುಣಗಳನ್ನು ಕೊಡುವ ಈ ಭಗವದ್ಗೀತೆಯ ಶಾಸ್ತ್ರವನ್ನು ಭಕ್ತಿಯಿಂದ ತಿಳಿಯುವವರು ಭಯ ಮತ್ತು ದುಃಖದ ಆಧಾರದ ಮೇಲೆ ಲೌಕಿಕ ಗುಣಗಳಿಂದ ಯಾವಾಗಲೂ ಮುಕ್ತವಾಗಿರುವ ಭಗವಾನ್ ವಿಷ್ಣುವಿನ ನಿವಾಸವಾದ ವೈಕುಂಠದಂತಹ ಪವಿತ್ರ ವಾಸಸ್ಥಳಕ್ಕೆ ತಲುಪುತ್ತಾನೆ. ಸೊ ನೀವು ಭಗವದ್ಗೀತೆ ಶಾಸ್ತ್ರವನ್ನು ಭಕ್ತಿಯಿಂದ ತಿಳಿದ್ರೆ ಏನಾಗುತ್ತೆ, ಈ ಭಯ ಮತ್ತು ದುಃಖ ಇದೆಲ್ಲ ಇದು ಭೌತಿಕ ಒಂದು ಪ್ರಪಂಚದಲ್ಲಿ ಇದೆಲ್ಲವೂ ನಾವು ಅನುಭವಿಸ್ಬೇಕಾಗ್ತದೆ. ಭಯ ದುಃಖ ಇದೆಲ್ಲವೂ ಕೂಡ ಇರುತ್ತೆ. ಸೊ ಇದರಿಂದ ಮುಕ್ತರಾಗಿ ನಾವು ಭಗವಂತನ ಧಾಮಕ್ಕೆ ಹೋಗ್ಬೋದು. ಗೀತಾಧ್ಯಾಯನ ಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತ ಹಿ ಪಾಪಾನಿ ಪೂರ್ವ ಜನ್ಮ ಕೃತಾನಿ ಚ. ಒಬ್ಬನು ಭಗವದ್ಗೀತೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಎಲ್ಲಾ ಗಂಭೀರತೆಯಿಂದ ಓದಿದರೆ ಭಗವಂತನ ಕೃಪೆಯಿಂದ ಅವನ ಹಿಂದಿನ ದುಷ್ಕೃತ್ಯಗಳ ಪ್ರತಿಕ್ರಿಯೆಗಳು ಅವನ ಮೇಲೆ ಪರಿಣಾಮ ಬೀರುವುದಿಲ್ಲ. ಸೊ ಇಲ್ಲಿ ಭಗವದ್ಗೀತೆಯನ್ನು ನಾವು ಪ್ರಾಮಾಣಿಕವಾಗಿ ಮತ್ತು ಸೀರಿಯಸ್ ಆಗಿ ಓದ್ಬೇಕು. ಹೀಗೆ ಓದೋದ್ರಿಂದ ಏನಾಗುತ್ತೆ, ನಾವು ಈ ಒಂದು ಜನ್ಮದಲ್ಲ ಎಷ್ಟೋ ಜನ್ಮಗಳ ನಾವು ಒಂದು ಏನು ಪಾಪದ ಒಂದು ಪರಿಣಾಮ ಇರುತ್ತೆ, ಅದು ಪಾಪದ ಪರಿಣಾಮ ಬೀರುವುದಿಲ್ಲ, ಅದರಿಂದ ಮುಕ್ತರಾಗ್ತೇವೆ. ಮಲಿನೀರ್ಮೋಚಮಂ ಪುಂಸಾಂ ಜಲ ಸ್ನಾನಂ ದಿನೇ ದಿನೇ ಸಕೃದ್ಗೀತಾಮೃತ ಸ್ನಾನಂ ಸಂಸಾರಮಲನಾಶನಂ. ಒಬ್ಬನು ಪ್ರತಿದಿನ ನೀರಿನಲ್ಲಿ ಸ್ನಾನ ಮಾಡುವ ಮೂಲಕ ತನ್ನನ್ನು ತಾನು ಶುದ್ಧಗೊಳಿಸಿಕೊಳ್ಳಬಹುದು. ಆದರೆ ಒಬ್ಬನು ಒಮ್ಮೆಯಾದರೂ ಭಗವದ್ಗೀತೆಯ ಪವಿತ್ರ ಗಂಗಾಜಲದಲ್ಲಿ ಸ್ನಾನ ಮಾಡಿದರೆ ಅವನಿಗೆ ಭೌತಿಕ ಜೀವನದ ಕೊಳಕು ಸಂಪೂರ್ಣವಾಗಿ ನಾಶವಾಗುತ್ತದೆ. ಈಗ ಇಲ್ಲಿ ನಾವು ಬಾಹ್ಯ ಸ್ವಚ್ಛತೆಗೆ ಸ್ನಾನ ಮಾಡುವಂಥದ್ದು. ಅದೇ ರೀತಿ ಇಲ್ಲಿ ನಾವು ಈ ಒಂದು ಭಗವದ್ಗೀತೆಯನ್ನು 18 ದಿವಸಗಳು ಕೂಡ ಕೇಳಬೇಕು. ಒಂದು ದಿವಸ ಕೇಳಿ ಬಿಟ್ರಲ್ಲ, 18 ಅಧ್ಯಾಯದಲ್ಲಿ ಏನು ಹೇಳಿದಾನೆ ಭಗವಂತ, ಇದನ್ನು ನಾವು ತಿಳಿಯುವುದರಿಂದ ಏನಾಗುತ್ತೆ, ನಮ್ಮ ಭೌತಿಕ ಜೀವನದ ಕೊಳಕು ಸಂಪೂರ್ಣವಾಗಿ ನಾಶವಾಗ್ತದೆ. ಗೀತಾಸು ಗೀತ ಕರ್ತವ್ಯ ಕಿಮ್ಮನೆ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಶ್ರಿತಾ. ಭಗವದ್ಗೀತೆಯು ಪರಮ ಪುರುಷನಿಂದ ಹೇಳಲ್ಪಟ್ಟಿರುವುದರಿಂದ ಬೇರೆ ಯಾವುದೇ ವೈದಿಕ ಸಾಹಿತ್ಯವನ್ನು ಓದಬೇಕಾಗಿಲ್ಲ. ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಮತ್ತು ನಿಯಮಿತವಾಗಿ ಕೇಳಬೇಕು ಮತ್ತು ಓದಬೇಕು. ಕಲಿಯುಗದಲ್ಲಿ ಜನರು ಲೌಕಿಕ ಚಟುವಟಿಕೆಗಳಲ್ಲಿ ಎಷ್ಟು ಮುಳುಗಿದ್ದಾರೆಂದರೆ ಅವರು ಎಲ್ಲಾ ವೈದಿಕ ಸಾಹಿತ್ಯಗಳನ್ನು ಓದಲು ಸಾಧ್ಯವಿಲ್ಲ. ಆದರೆ ಇದು ಅನಿವಾರ್ಯವಲ್ಲ. ಈ ಒಂದು ಪುಸ್ತಕ ಭಗವದ್ಗೀತೆ ಸಾಕು, ಏಕೆಂದರೆ ಇದು ಎಲ್ಲಾ ವೈದಿಕ ಸಾಹಿತ್ಯಗಳ ಸಾರವಾಗಿದೆ ಮತ್ತು ವಿಶೇಷವಾಗಿ ಇದನ್ನು ಪರಮ ಪುರುಷ ಶ್ರೀ ಕೃಷ್ಣನೇ ಹೇಳುತ್ತಾನೆ. ಸೊ ಇಲ್ಲಿ ಭಗವದ್ಗೀತೆ ಭಗವಂತ ದಿವ್ಯವಾದ ಬಾಯಿಂದ ಹೇಳಿರುವಂತದ್ದು. ಸೊ ಇದನ್ನ ನಾವು ತಿಳಿದುಕೊಂಡ್ರೆ ಬೇರೆ ಯಾವುದೇ ಸಾಹಿತ್ಯವನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಕಲಿಯುಗದಲ್ಲಿ ಜನರಿಗೆ ಸಮಯವು ಬಹಳ ಕಡಿಮೆ ಇರ್ತದೆ. ಎಲ್ಲಾ ಸಾಹಿತ್ಯವನ್ನು ಓದ್ಲಿಕ್ಕೆ ಸಾಧ್ಯ ಇಲ್ಲ, ವೈದಿಕ ಸಾಹಿತ್ಯಗಳನ್ನು ಓದ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮಗೆ ಇಲ್ಲಿ ಭಗವಂತ ಈ ಒಂದು ಭಗವದ್ಗೀತೆಯ ಒಂದು ಸಂದೇಶವನ್ನು ನೀಡಿರುವಂತದ್ದು. ಇದನ್ನು ನಾವು ತಿಳಿದುಕೊಳ್ಬೇಕು, ಯಾಕಂದ್ರೆ ಇದು ಪರಮ ಪುರುಷ ಶ್ರೀ ಕೃಷ್ಣನೇ ಹೇಳಿರುವಂತದ್ದು. ಭಾರತಾಮೃತ ಸರ್ವಸ್ವಂ ವಿಷ್ಣು ವಕ್ತಾದ್ವಿನಿಶ್ರಿತಂ ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮನ ವಿದ್ಯತೆ. ಭಗವಾನ್ ವಿಷ್ಣುವಿನ ಪವಿತ್ರ ಕಮಲದ ಬಾಯಿಯಿಂದ ಹೊರಹೊಮ್ಮುವ ಮಹಾಭಾರತದ ದಿವ್ಯ ಸಾರವಾದ ಗೀತೆಯ ಗಂಗಾಜಲವನ್ನು ಕುಡಿಯುವುದರಿಂದ ಒಬ್ಬರು ಮತ್ತೆ ಭೌತಿಕ ಜಗತ್ತಿನಲ್ಲಿ ಪುನರ್ಜನ್ಮವನ್ನು ಪಡೆಯುವುದಿಲ್ಲ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಗೀತೆಯನ್ನು ಭಕ್ತಿಯಿಂದ ಪಠಿಸುವುದರಿಂದ
ಜನನ ಮತ್ತು ಮರಣದ ಚಕ್ರವು ಕೊನೆಗೊಳ್ಳುತ್ತದೆ. ಸೊ ಇಲ್ಲಿ ಭಗವಂತನ ಒಂದು ದಿವ್ಯವಾದ ಬಾಯಿಂದ ಹೇಳಿರುವಂತದ್ದು ಈ ಒಂದು ಗೀತೆಯ ಸಾರ. ಸೊ ಇದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಈ ಒಂದು ಭೌತಿಕ ಪ್ರಪಂಚ ಹೇಗೆ ಅಂತ ಹೇಳಿದ್ರೆ, ನಾವಿಲ್ಲಿ ಮತ್ತೆ ಈ ಜನ್ಮ ಮೃತ್ಯು ಜರ ವ್ಯಾಧಿ ಅಂತ ಹೇಳಿದ್ರೆ ಈ ಹುಟ್ಟುವುದು ಸಾಯುವುದು ರೋಗ ರುಚಿನ ಇದೆಲ್ಲವನ್ನು ಕೂಡ ಮುಪ್ಪು ಇದೆಲ್ಲವೂ ನಾವು ಮತ್ತೆ ಮತ್ತೆ ನಾವು ಈ ಚಕ್ರಕ್ಕೆ ಸಿಲುಕಿಕೊಳ್ಬೇಕು. ಆದ್ರೆ ನಾವು ಭಗವದ್ಗೀತೆಯನ್ನು ತಿಳಿಯುವುದರಿಂದ ಪಠಿಸುವುದರಿಂದ ಏನಾಗುತ್ತೆ, ಭಕ್ತಿಯಿಂದ ಪಠಿಸುವುದರಿಂದ ಈ ಜನ್ಮ ಮತ್ತು ಮರಣದ ಚಕ್ರವು ಕೊನೆಗೊಳ್ಳುತ್ತದೆ. ಸರ್ವೋಪನಿಷದುದ್ಗಾವೂತೋಕ್ತ ಗೋಪಾಲ ನಂದನ ಪಾರ್ಥೋ ವತ್ಸ ಸುಧೀರ್ಭೋಕ್ತ ತುಕ್ತಂ ಗೀತಾಮೃತಂ ಮಹತ್. ಎಲ್ಲಾ ಉಪನಿಷತ್ತುಗಳು ಹಸುವಿನಂತೆ ಮತ್ತು ಹಸುವಿನ ಹಾಲನ್ನು ಕರೆಯುವವನು ನಂದನ ಮಗನಾದ ಶ್ರೀಕೃಷ್ಣ. ಅರ್ಜುನನು ಕರು ಗೀತೆಯು ಸುಂದರ ಅಮೃತವು ಹಾಲು ಮತ್ತು ಆ ಹಾಲನ್ನು ಕುಡಿದು ಆನಂದಿಸುವವರು ಭಾಗ್ಯವಂತರು ಮತ್ತು ಉತ್ತಮ ಆಸ್ತಿಕ ಬುದ್ಧಿವುಳ್ಳವರು. ಸೊ ಇಲ್ಲಿ ಅರ್ಜುನ ಏನಾಗಿರ್ತಾನೆ, ಇಲ್ಲಿ ಕರು ಆಗಿರ್ತಾನೆ. ಸೊ ಇಲ್ಲಿ ಗೀತೆಯ ಹಾಲನ್ನು ಕರೆಯುವವರು ಶ್ರೀಕೃಷ್ಣನಾಗಿದ್ರೆ, ಆ ಒಂದು ಹಾಲನ್ನು ಕುಡಿಯೋರು ಯಾರು, ಇದನ್ನು ಈ ಭಗವದ್ಗೀತೆಯನ್ನು ಯಾರೆಲ್ಲ ತಿಳಿತೀರಿ ಇವೆಲ್ಲರೂ ಕೂಡ ಪುಣ್ಯವಂತರು ಅಂತ ಹೇಳಿ ಇಲ್ಲಿ ಭಗವಂತನೇ ತಿಳಿಸ್ತಾನೆ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ. ಒಂದೇ ಒಂದು ಪವಿತ್ರ ಗ್ರಂಥ ಬೇಕು, ಭಗವಾನ್ ಶ್ರೀಕೃಷ್ಣನು ಹಾಡಿರುವ ದಿವ್ಯವಾದ ಗೀತೆ. ಒಬ್ಬನೇ ಪೂಜನೀಯ ಭಗವಂತ ಭಗವಾನ್ ಶ್ರೀಕೃಷ್ಣ, ಒಂದೇ ಒಂದು ಮಂತ್ರ ಅವನ ಪವಿತ್ರ ನಾಮಗಳು ಮತ್ತು ಆ ಪರಮ ಪೂಜಕನಾದ ಶ್ರೀಕೃಷ್ಣನಿಗೆ ಒಂದೇ ಒಂದು ಕರ್ತವ್ಯ, ಭಕ್ತಿಯ ಸೇವೆ. ಸೊ ಇಲ್ಲಿ ಇದು ನಾವು ತಿಳಿದುಕೊಳ್ಬೇಕು, ಭಗವಂತನಿಗೆ ಸೇವೆ ಮಾಡಬೇಕು ಭಕ್ತಿಯಿಂದ. ಅದನ್ನು ನಾವು ಈ 18 ದಿನಗಳಲ್ಲಿ ತಿಳಿಯುತ್ತೇವೆ ಯಾವ ರೀತಿಯಾಗಿ ಸೇವೆ ಮಾಡಬಹುದು ಅಂತ ಹೇಳಿ. ಈಗ ನಾವು ಈ ಒಂದು ಭಗವದ್ಗೀತೆಯ ಒಂದು ಗ್ರಂಥವನ್ನು ನಮಗೆ ನೀಡಿರುವಂತದ್ದು ಪ್ರಭುಪಾದರ ಬೋಧನೆಗಳಾದರ ಮೇಲೆ ನಾವು ಈ ಭಗವದ್ಗೀತೆಯನ್ನು ತಿಳಿಯಲಿದ್ದೇವೆ. ಸೊ ಇಸ್ಕಾನ್ ಸಂಸ್ಥಾಪಕ ಆಚಾರ್ಯರ ಹೆಸರು, ಇದನ್ನು ನೀವು ಝೂಮ್ ಚಾಟ್ ಅಲ್ಲಿ ಹಾಕ್ಬಹುದು. ಇದು ಆಗಿನ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ನೀಡಿದ್ದಾರೆ. ಮಾನಸ ರಮೇಶ್ ಅವರು, ತುಂಬಾ ಆಸಕ್ತಿ ಇದೆ, ಅದಕ್ಕೆ ಪುಸ್ತಕ ಇದೆ, ಓದಿದ್ರೆ ಅರ್ಥ ಆಗೋದಿಲ್ಲ. ಎಸ್, ಹೌದು, ನಾವು ಓದಿದ್ರೆ ಅರ್ಥ ಆಗೋದಿಲ್ಲ, ಕ್ಲಾಸ್ ಅನ್ನ ಕೇಳಿದ್ರೆ ಅರ್ಥ ಆಗುತ್ತೆ, ಕ್ಲಾಸ್ ಕೇಳಿ ಓದೋದ್ರಿಂದ ಅರ್ಥ ಆಗುತ್ತೆ. ವೆರಿ ಗುಡ್. ಅನು ನಾಗೇಶ್ವರ್ ಹೇಳುವಂತದ್ದು, ಭಗವದ್ಗೀತೆ ಕಲಿಯಬೇಕೆಂದು ನನ್ನ ಬಹುದಿನದ ಆಸೆ, ಅದಕ್ಕೆ ಪೂರಕವೆಂಬಂತೆ ಫೇಸ್ಬುಕ್ ಅಲ್ಲಿ ಲಿಂಕ್ ನೋಡಿ ತಕ್ಷಣ ಜಾಯ್ನ್ ಆದೆ. ವೆರಿ ಗುಡ್. ಸುಮಿತ್ರಮ್ಮ ಹೇಳ್ತಿರೋದು, ಭಗವಂತನ ವಾಣಿ ಇದನ್ನು ಕೇಳುವುದರಿಂದ ಧರ್ಮ ಮಾರ್ಗದಲ್ಲಿ ನಡೆಯಲು ಅನುವು ಮಾಡಿಕೊಡುತ್ತದೆ. ಎಸ್, ಶ್ರೀಲೇಖಾ ಅವರು, ಶ್ರೀ ಪ್ರಭುಪಾದ ಸ್ವಾಮಿ. ರಾಜೇಶ್ವರಿ ಅವರು, ಪ್ರಭುಪಾದರು. ಎಮಿ ಮೊತಾಯಿಕ್, ಶ್ರೀ ಪ್ರಭುಪಾದ್. ಇಸ್ಕ್ರೇಜ್, ಶ್ರೀಲ ಪ್ರಭುಪಾದ್. ಪ್ರಜ್ವಲ್. ಮಾನಸ ರಮೇಶ್ ಅವರು, ಶ್ರೀ ಪ್ರಭುಪಾದ್. ಓಕೆ, ಶ್ರೀಲ ಪ್ರಭುಪಾದರು. ಓಕೆ. ಇಸ್ಕಾನ್ ಆಚಾರ್ಯ ಸಂಸ್ಥಾಪಕರ ಆಚಾರ್ಯ ಪರಮ ಪೂಜ್ಯ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು. ಅವರ ಬೋಧನೆಗಳ ಆಧಾರದ ಮೇಲೆ ನಾವು ಇವತ್ತು ಭಗವದ್ಗೀತೆಯನ್ನು ತಿಳಿಯಲಿದ್ದೇವೆ. 18 ದಿವಸಗಳು ತಿಳಿಯಲಿದ್ದೇವೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಡ್ತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರೂ ಕೂಡ ಹರೇ ಕೃಷ್ಣ ಹೇಳಿ ಪ್ರಭುಜಿ ಅವರಿಗೆ.
हरे कृष्ण हरे कृष्ण हरे हरे कृष्ण हरे कृष्ण हरे हरे कृष्ण कृष्ण प्रभुजी हरे कृष्ण ಹರೇ ಕೃಷ್ಣ ಹರೇ ಕೃಷ್ಣ कृष्ण ಎಲ್ಲರಿಗೂ ಸ್ವಾಗತ. ಪ್ರಭುಜಿ ಒಂದ್ಸಲ ಎಲ್ಲರೂ ಮ್ಯೂಟ್ ಮಾಡ್ತೀನಿ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. 37ನೇ ಬ್ಯಾಚ್ಗೆ ಎಲ್ಲರಿಗೂ ಸ್ವಾಗತ. ಓಕೆ, ನಾವು 2020ರಲ್ಲಿ ಆನ್ಲೈನ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ದು. ಈಗ 37ನೇ ಬ್ಯಾಚ್. ಆಲ್ಮೋಸ್ಟ್ ನಾವು ಜೂನ್ 13ಗೆ ಸ್ಟಾರ್ಟ್ ಮಾಡಿದ್ದು 2020ಅಲ್ಲಿ. ಹಾಗಾಗಿ ನೀವೆಲ್ಲ ತುಂಬಾ ಅದೃಷ್ಟವಂತರು. ನೀವು ಭಗವದ್ಗೀತೆ ಕಲೀಲಿಕ್ಕೆ ಬಂದಿದ್ದೀರಿ. ಹಾಗಾಗಿ 18 ದಿವಸದಲ್ಲಿ ಭಗವದ್ಗೀತೆ ಕಲೀಲಿಕ್ಕೆ ಆಗುವುದಿಲ್ಲ. 18 ದಿವಸದಲ್ಲಿ ನಿಮ್ಗೆ ಕೃಷ್ಣ ಮತ್ತೆ ಅರ್ಜುನ ಅವರ ಸಂಭಾಷಣೆ, ಅವರ ಎಂತ ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ ಅದು ನಿಮ್ಗೆ ತಿಳಿತದೆ. ಅದರ ಡೀಟೇಲ್ ಕೋರ್ಸ್ಗೆ ನೀವು ಕಲಿಬೇಕಿದ್ರೆ ಮಿನಿಮಮ್ 1 ಇಯರ್ ತೆಗೆದುಕೊಳ್ತದೆ. ಹಾಗೆ ಈಗ ಇದು ಲೆವೆಲ್ 1 ಕೋರ್ಸ್ 18 ದಿವಸ ನೀವು ಕಲಿತಾ ಇರುವಂತದ್ದು. ಇದಾದ ಮೇಲೆ ಲೆವೆಲ್ 2 ಉಂಟು, ಲೆವೆಲ್ 3 ಉಂಟು, ಲೆವೆಲ್ 4, ಲೆವೆಲ್ 5 ಈ ರೀತಿ ಉಂಟು. ಹಾಗಾಗಿ ಈ ಕೋರ್ಸ್ಗೆಲ್ಲ ಜಾಯ್ನ್ ಆಗಿ. ಮತ್ತೆ ಇನ್ನೊಂದು ವಿಷಯ ಎಂತ ಅಂದ್ರೆ, ನೀವೀಗ ಬಂದಿದ್ದೀರಿ ಭಗವದ್ಗೀತೆ ಕಲೀಲಿಕ್ಕೆ, ಒಳ್ಳೆ ವಿಷಯ. ಮತ್ತೆ ಸರಿಯಾದ ಒಂದು ಸಂಪ್ರದಾಯದಿಂದ ಬರುವಂತ ಈ ಕೋರ್ಸ್ಗೆ ನೀವು ಜಾಯ್ನ್ ಆಗಿದ್ದೀರಿ. ಸರಿಯಾದ ಗುರು ಪರಂಪರೆಯಿಂದ ಸರಿಯಾದ ಸಂಪ್ರದಾಯದಿಂದ ಬರುವಂತ ನೀವು ಇದಕ್ಕೆ ಜಾಯ್ನ್ ಆಗಿದ್ದೀರಿ. ಹಾಗಾಗಿ ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಎಂತ ಅಂದ್ರೆ 18 ಡೇಸ್ ಕಂಪ್ಲೀಟ್ ಮಾಡಿ. 18 ಡೇಸ್ ಕಂಪ್ಲೀಟ್ ಮಾಡಿ, ಅರ್ಧದಲ್ಲಿ ಬಿಡಬೇಡಿ. ಯಾಕೆಂದ್ರೆ ಭಗವದ್ಗೀತಾ ಡೈಮಂಡ್ ಇದ್ದ ಹಾಗೆ, ಅದು ಕೂಡ ಸರಿಯಾದ ಸಂಪ್ರದಾಯದಿಂದ ಸಿಗುವಂತದ್ದು ತುಂಬಾ ರೇರ್. ಹಾಗೆ ನಿಮ್ಗೆಲ್ಲ ಇಂತ ಒಂದು ಅದೃಷ್ಟ ಸಿಕ್ಕಿದೆ. ಇದಕ್ಕೆ ನೀವು ತುಂಬಾ ಪುಣ್ಯ ಮಾಡಿದ್ದೀರಿ. ಸುಲಭದಲ್ಲಿ ಸಿಗುವುದಿಲ್ಲ. ಏಕೆಂದ್ರೆ ಮನುಷ್ಯ ಸೆವೆಂತ್ ಚಾಪ್ಟರ್ ಇದು 3rd ಶ್ಲೋಕದಲ್ಲಿ ಹೇಳುವಂತದ್ದು, ಮನುಷ್ಯನಾಂ ಸಹಸ್ರೇಷು ಕಶ್ಚಿತ್ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿತ್ ಮಾಂ ವೇತಿ ತತ್ವದ. ಹಾಗಾಗಿ ಕೋಟಿಗಟ್ಟಲೆ ಜನರಲ್ಲಿ ಕೆಲವರು ಬರ್ತಾರೆ ಕೃಷ್ಣನ ಬಗ್ಗೆ ತಿಳಿಲಿಕ್ಕೆ. ಅದರಲ್ಲಿ ಸಂಪೂರ್ಣವಾಗಿ ತಿಳಿಯುವಂತದ್ದು ತುಂಬಾ ರೇರ್. ಅದೇ ರೀತಿ ಈಗ ಮಾತಾಜಿ ಟೀಚರ್ ಆಗಿದ್ದಾರೆ. ಇವರು 2020 ಆಗಸ್ಟ್ ಬ್ಯಾಚಿಗೆ ಬಂದವರು. ಹಾಗೆ ಇಂಥವರು ಒಂದು 100 ಮಂದಿ ಸೀರಿಯಸ್ ಆಗಿದ್ದಾರೆ. ಹಾಗೆ ಎಲ್ಲರೂ ಸೀರಿಯಸ್ ಆಗುದಿಲ್ಲ. ನಾವು ಈ ಭಗವದ್ಗೀತೆ ವಿಷಯದಲ್ಲಿ ನಾವು ಸೀರಿಯಸ್ ಆಗಬೇಕು. ಭಗವಂತ ಕೂಡ ಹೇಳುವಂತದ್ದು 18ನೇ ಅಧ್ಯಾಯದಲ್ಲಿ ಹೇಳುವಂತದ್ದು, ಯಾರು ನನ್ನ ಈ ಪ್ರಚಾರವನ್ನು ಮಾಡ್ತಾನೆ ಅವನಿಗೆ ತುಂಬಾ ಪ್ರಿಯ. ಹಾಗಾಗಿ ಫಸ್ಟಿಗೆ ನಾವು ಚೈತನ್ಯ ಹೇಳುವಂತದ್ದು, ಭಾರತ ಭೂಮಿತೆ ಜನ್ಮ ಹೊಯ್ಲೆಯ ಜನ್ಮ ಸಾರ್ಥಕರಿ. ನಾವು ಫಸ್ಟ್ ನಮ್ಮ ಜನ್ಮ ಸಾರ್ಥಕ ಮಾಡ್ಬೇಕು. ಫಿರ್ಕರ ಪರ ಉಪಕಾರ. ಮತ್ತೆ ನಾವು ಉಳಿದವರಿಗೆ ಈ ಭಗವದ್ಗೀತೆಯ ಬಗ್ಗೆ ತಿಳಿಸ್ಬೇಕು. ಹಾಗಾಗಿ ಎಲ್ಲರೂ ಕೋರ್ಸ್ ಜಾಯ್ನ್ ಆಗಿದ್ದೀರಿ. ನಿಮ್ಗೆ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್ ಹೇಳುತ್ತಾ ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಮತ್ತೆ ನಾನು 19 ಈಗ 18 ದಿವಸ ಆದ್ಮೇಲೆ 19, 20, 21 ಅಂದ್ರೆ 3 ದಿವಸ ನಾನು ಕ್ಲಾಸ್ ತೆಗಿತೇನೆ. ನಾನು ಶಿಕ್ಷಾಶ್ರಕಂ ಮತ್ತೆ ಗ್ಲೋರೀಸ್ ಆಫ್ ಚಾಂಟಿಂಗ್ ಇದರ ಬಗ್ಗೆ 3 ಕ್ಲಾಸ್ ನಾನು ತೆಗಿತೇನೆ. ಹಾಗಾಗಿ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ನೀವು ಕಲೀಲಿಕ್ಕೆ ಬಂದಿದ್ದೀರಿ. ನಿಮ್ಗೆ ಭಗವಂತನ ಕೃಪೆ ಸಿಗ್ಲಿ ಅಂತ ಹೇಳುತ್ತಾ ನಾನು ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ. ಹರೇ ಕೃಷ್ಣ. ಸರಿ, ನಾವು ಈಗ ಗುರುಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಪ್ರಭುಪಾದರ ತಂದೆ ಶ್ರೀಮಾನ್ ಗೌರ್ ಮೋಹನ್, ತಾಯಿ ರಜನಿದೆ. ಸೊ ಇಲ್ಲಿ ಪ್ರಭುಪಾದರು ಭಗವಂತನ ಪರಮ ಭಕ್ತರಾಗಿರ್ತಾರೆ. ಅವರು ವೈಷ್ಣವ ಕುಲದಲ್ಲಿ ಹುಟ್ಟಿ ಚಿಕ್ಕಂದಿನಿಂದಲೇ ಪೂಜಾ ಕೈಂಕರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಓಕೆ,
ಸೊ ಇಲ್ಲಿ ಪ್ರಭುಪಾದರು ಚಿಕ್ಕಂದಿನಿಂದಲೇ ದೊಡ್ಡ ರಥಯಾತ್ರೆ ಮಾಡ್ತಾ ಇದ್ರು. ಜಗನ್ನಾಥ್, ಸುಭದ್ರ, ಬಲರಾಮ್ ರಥದಲ್ಲಿ ಕೂರಿಸಿ ರಥವನ್ನು ಎಳೆಯುವಂತ ಎಲ್ಲಾ ಮಕ್ಕಳು ಸೇರಿ ಆ ಮಕ್ಕಳ ರಥಯಾತ್ರೆ ಮಾಡಿ ಆನಂದಿಸ್ತಿದ್ರು. ನಂತರ ಅವರು ಮಹಾತ್ಮ ಗಾಂಧೀಜಿಯವರನ್ನು ಭೇಟಿ ಆಗ್ತಾರೆ, ಅವರ ಒಂದು ಚಳವಳಿಯಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಲಾಗ್ತದೆ. ನಂತರ ಪ್ರಭುಪಾದರು ತಮ್ಮ ಗುರು ಭಕ್ತಿ ಸಿದ್ಧಾಂತ ಸರಸ್ವತಿ ಅವರನ್ನು ಭೇಟಿ ಆಗ್ತಾರೆ. ಅವರು ಇವರಲ್ಲಿನ ಪ್ರತಿಭೆಯನ್ನು ಗುರುತಿಸಿ ಹೇಳಿದ್ರೆ, ಪ್ರಭುಪಾದರು ಈ ಒಂದು ಸ್ಕಾಟಿಷ್ ಚರ್ಚ್ ಸ್ಕೂಲ್ ಅಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿರ್ತಾರೆ. ಇಂಗ್ಲಿಷ್ ನಲ್ಲಿ ತುಂಬಾ ನಿರರ್ಗಳವಾಗಿ ಮಾತಾಡ್ತಾ ಇದ್ರು. ಹಾಗಾಗಿ ಅವರ ಪ್ರತಿಭೆಯನ್ನು ಅವರ ಗುರುಗಳು ಗುರುತಿಸಿ ಅವರು ಹೇಳ್ತಾರೆ, ನಮ್ಮ ಈ ಶಾಸ್ತ್ರವನ್ನು ಸಂಸ್ಕೃತದಲ್ಲಿದೆ ಅದೀಗ, ಅದರಿಂದ ಇಂಗ್ಲಿಷಿಗೆ ಅನುವಾದ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಈ ಒಂದು ಕೃಷ್ಣ ಪ್ರಜ್ಞೆಯನ್ನು ವಿಶ್ವಾದ್ಯಂತ ಪ್ರಚಾರ ಮಾಡಬೇಕು ಅಂತ ಹೇಳಿ ಪ್ರಭುಪಾದರಿಗೆ ಹೇಳ್ತಾರೆ. ಆಗ ಪ್ರಭುಪಾದರು ಹೇಳ್ತಾರೆ, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಅಂತ ಹೇಳಿ, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನೋಡೋಣ ಅಂತ. ಆಗ ಅವರ ಗುರುಗಳು ಹೇಳ್ತಾರೆ, ಈಗ ಕೃಷ್ಣ ಕಾನ್ಶಿಯಸ್ ಕೆನಾಟ್ ವೇಟ್, ಇದನ್ನು ಹರಡಿಸುವಂತ ಅವಶ್ಯಕತೆ ಇದೆ ಇವಾಗ್ಲೇ ಅಂತ ಹೇಳಿ. ಅಂದ್ರೆ ಜನರಿಗೆ ಅರ್ಥ ಆಗ್ಬೇಕು, ಜ್ಞಾನವೇನು, ನಮ್ಮ ಶಾಸ್ತ್ರಗಳು ಏನು ಹೇಳ್ತವೆ ಎಂಬುದಾಗಿ ವಿಶ್ವಾದ್ಯಂತ ಹರಡಬೇಕು ಅಂತ ಗುರುಗಳು ಹೇಳ್ತಾರೆ. ಸೊ ಗುರುವಿನ ಆದೇಶವನ್ನು ಶಿರಸ ಪಾಲಿಸ್ತಾರೆ ಪ್ರಭುಪಾದರು. ಈ ಅನುವಾದ ಕೆಲಸವನ್ನು ಮಾಡ್ತಾ ಎಲ್ಲಾ ಸಂಸ್ಕೃತ ಗ್ರಂಥಗಳನ್ನು, ಈಗ ಭಗವದ್ಗೀತೆ, ಶ್ರೀಮದ್ ಭಾಗವತಂ ಇದನ್ನೆಲ್ಲ ಅನುವಾದ ಮಾಡಿ ಕೊನೆಗೆ ಅವರು ತಮ್ಮ 69ನೇ ವಯಸ್ಸಿನಲ್ಲಿ ಅವರು ಅಮೆರಿಕಕ್ಕೆ ಹೋಗ್ತಾರೆ. ಸೊ ನಿಮಗೆ ಅನ್ನಿಸ್ಬೋದು, ಪ್ರಭುಪಾದರು ಈ ಪ್ರಚಾರ ಮಾಡ್ಲಿಕ್ಕೆ ಅಮೆರಿಕಕ್ಕೆ ಯಾಕೆ ಹೋಗ್ತಾರೆ ಅಂತ ಹೇಳಿ. ಇಸ್ಕಾನ್ ಇಸ್ಕಾನ್ ಅನ್ನು ಸ್ಥಾಪಿಸುವುದು ಅಮೆರಿಕದಲ್ಲಿ ಯಾಕೆ ಅಂತ ನಿಮ್ಗೆ ಅನಿಸ್ಬೋದು. ಯಾಕೆಂದ್ರೆ ಪ್ರಭುಪಾದರಿಗೆ ಗೊತ್ತಿತ್ತು, ನಮ್ಮ ಭಾರತೀಯರಿಗೆ ಪಾಶ್ಚಾತ್ಯ ಜನರ ಅನುಕರಣೆ ಮಾಡುವಂತ ಅಭ್ಯಾಸ ಇದೆ ಅಂತೇಳಿ. ಇಲ್ಲಿ ನಮ್ಮ ಶಾಸ್ತ್ರಗಳ ಪ್ರಾಮುಖ್ಯತೆಯನ್ನು ಹೇಳಿದ್ರೆ ಇವರು ಖಂಡಿತವಾಗ್ಲೂ ಅರ್ಥ ಮಾಡಿಕೊಳ್ಳೋದಿಲ್ಲ. ಹಾಗಾಗಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇಸ್ಕಾನ್ ಅನ್ನು ಸ್ಥಾಪಿಸಿ ಬೋಧಿಸಿದ್ರೆ ಇವರು ಕಲಿತುಕೊಳ್ತಾರೆ ನಮ್ಮ ಶಾಸ್ತ್ರಗಳ ಪ್ರಾಮುಖ್ಯತೆಯನ್ನು ಅಂತ ಹೇಳಿ ಅವರು ಅಮೆರಿಕಕ್ಕೆ ಪ್ರಯಾಣ ಬೆಳೆಸ್ತಾರೆ. ಅವರಲ್ಲಿ ಅಮೆರಿಕಕ್ಕೆ ಹೋಗುವಾಗ ಅವರಲ್ಲಿ 40 ರೂಪಾಯಿ ಇರುತ್ತೆ. ಅದು ಕೂಡ ಅವರು ಕಾರ್ಗೋ ಶಿಪ್ ಅಲ್ಲಿ ಹೋಗುವಂತದ್ದು, ಯಾರ ಪರಿಚಯ ಕೂಡ ಇರೋದಿಲ್ಲ. ಕಾರ್ಗೋ ಶಿಪ್ ಅಂತ ಹೇಳಿದ್ರೆ ಅದು ಜನಸಾಮಾನ್ಯರು ಓಡಾಡುವ ಶಿಪ್ ಆಗಿರೋದಿಲ್ಲ. ಸೊ ಅದರಲ್ಲಿ ಹೋಗಿ ಅವರು ಆ ಒಂದು ತಮ್ಮ ಶ್ರದ್ಧೆ ಮತ್ತು ನಿಸ್ವಾರ್ಥ ಸೇವೆ, ಭಕ್ತಿ ಭಾವದಿಂದ ಹೋಗಿ ಭಕ್ತಿಯನ್ನು ಎಲ್ಲಾ ಕಡೆ ಪ್ರಚಾರ ಮಾಡ್ತಾರೆ. ಪ್ರಚಾರ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ. ಅದು ಕೂಡ ಅವರು ಆ ಹಡಗಿನಲ್ಲಿ ಪ್ರಯಾಣ ಮಾಡುವಾಗ ಅವರಿಗೆ 2 ಬಾರಿ ಹೃದಯಾಘಾತ ಆಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಏಜ್ ಅಲ್ಲಿ ನೀವು ಈಗ ನೋಡ್ತೀರಾ, ಒಂದು ರಿಟೈರ್ಡ್ ಏಜ್ ಅಂತ ಹೇಳಿದ್ರೆ ಒಂದು 70 ವರ್ಷ ಅಂತ ಹೇಳಿದ್ರೆ ಅವಾಗ ಎಲ್ಲರೂ ಕೂಡ ನಂದೆಲ್ಲಾ ಕೆಲಸ ಆಯ್ತು ಅಂತ ಹೇಳಿ ಸುಮ್ನೆ ಕುತ್ಕೊಳ್ಳೋ ಟೈಮಲ್ಲಿ, ಆ ಟೈಮಲ್ಲಿ ಪ್ರಭುಪಾದರು ಏನ್ ಮಾಡ್ತಾರೆ, ಅಮೆರಿಕಕ್ಕೆ ಹೋಗ್ತಾರೆ. ಯಾರ ಪರಿಚಯ ಕೂಡ ಇರೋದಿಲ್ಲ. ಹಾಗೆ ಅವರು ಹೋಗುವಾಗ ಕಾರ್ಗೋ ಶಿಪ್ ನಲ್ಲಿ ಹೋಗುವಾಗ ಅವರಿಗೆ 2 ಬಾರಿ ಹೃದಯಾಘಾತ ಆಗುತ್ತೆ. ಆದ್ರೂ ಕೂಡ ಅವರು ತಮ್ಮ ದೃಢವಾದ ನಿರ್ಧಾರವನ್ನು ಕೈಬಿಡದೆ ಈ ಒಂದು ಕೃಷ್ಣ ಕಾನ್ಶಿಯಸ್ ಅನ್ನು ಸ್ಥಾಪನೆ ಮಾಡಿಯೇ ಮಾಡ್ತೇನೆ ಅಂತ ಹೇಳಿ ದೃಢ ನಿಶ್ಚಯದಿಂದ ಅಮೆರಿಕಕ್ಕೆ ಹೋಗಿ ಅಲ್ಲಿ ಅವರು ಮೊದಲಿಗೆ ಯಾರು ಕೂಡ ಪರಿಚಯ ಇರೋದಿಲ್ಲ. ನೋಡ್ಬೋದು ನೀವು, ಪಾರ್ಕ್ ಅಲ್ಲಿ ಕುಳಿತುಕೊಂಡು ಕೀರ್ತನೆಯನ್ನು ಮಾಡ್ತಾರೆ. ಹರೇ ಕೃಷ್ಣ ಕೀರ್ತನೆಯನ್ನು ಮಾಡ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೀಗೆ ಒಬ್ಬರೇ ಕುತ್ಕೊಂಡು ಕೀರ್ತನೆ ಮಾಡ್ತಾ ಇರ್ತಾರೆ. ಅಲ್ಲಿ ಏನಾಗುತ್ತೆ ಅಂದ್ರೆ, ಅಮೆರಿಕದಲ್ಲಿ ಆ ಸಮಯದಲ್ಲಿ ವಿಯೆಟ್ನಾಂ ವಾರ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಅಮೆರಿಕನ್ ಗವರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ, ಫೋರ್ಸ್ಫುಲಿ ಈ ಯುವಕರನ್ನು ಆರ್ಮಿಗೆ ಸೇರಿಸಲು ಫೋರ್ಸ್ಫುಲಿ ಇದ್ ಮಾಡ್ತಾ ಇರ್ಬೇಕಾದ್ರೆ ಅವರು ಆರ್ಮಿಗೆ ಕೂಡ ಸೇರೋದಿಲ್ಲ, ಈ ಕಡೆ ಮನೆಗೆ ಕೂಡ ಹೋಗದೆ ಬೀದಿಗಳಲ್ಲಿ ಹಿಪ್ಪಿಗಳಾಗ್ತಾರೆ, ಅಂದ್ರೆ ಅಲಿದಾಡ್ತಾ ಇರ್ತಾರೆ. ಅವರನ್ನು ಹಿಪ್ಪಿಗಳೆಂದು ಕರೆಯಲಾಗ್ತದೆ. ಅವ್ರು ಏನ್ ಮಾಡ್ತಾರೆ, ಈ ಒಂದು ಪ್ರಭುಪಾದರ ಕೀರ್ತನೆಯನ್ನು ಕೇಳೋದಕ್ಕೆ ಬಂದು ಕುಳಿತುಕೊಳ್ತಾರೆ. ಸೊ ಅವರಲ್ಲಿ ಮೊದಲಿಗೆ ಆ ಒಂದು ಮನಸ್ಸು ಪರಿವರ್ತನೆ ಆಗ್ಲಿಲ್ಲ ಅಂದ್ರೂ ಕೂಡ ನಂತರ ಅವರು ಪ್ರಭುಪಾದರ ಕೀರ್ತನೆಯನ್ನು ಕೇಳಿ, ಪ್ರಭುಪಾದರು ಭಾಗವತ ಬೋಧಿಸ್ತಾರೆ, ಇದನ್ನೆಲ್ಲ ಕೇಳಿ ಅವರ ಮನಸ್ಸು ಪರಿವರ್ತನೆ ಆಗುತ್ತೆ. ಮೊದಲಿಗೆ ಅವರಿಗೆ ಕೃಷ್ಣ ಯಾರು, ರಾಮ ಯಾರು ಅಂತ ಗೊತ್ತಿರೋದಿಲ್ಲ. ಎಲ್ಲವೂ ಕೂಡ ಅವರಿಗೆ ತಿರುತಾ ಬರುತ್ತೆ. ಅವರು ಚಾಂಟಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಜಪ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಹರೇ ಕೃಷ್ಣ ಮಹಾಮಂತ್ರವನ್ನು. ಹೀಗೆ ಚಾಂಟಿಂಗ್ ಮಾಡಿದ ನಂತರ ಅವರು ಹಿಪ್ಪಿಗಳಲ್ಲಿ ಪರಿವರ್ತನೆ ಆಗುತ್ತೆ. ಅಂದ್ರೆ ಇದು ಅಮೆರಿಕನ್ ಗವರ್ಮೆಂಟ್ ಗೆ ಒಂದು ತಲೆನೋವಾಗಿರುತ್ತೆ. ಅವ್ರಿಗೆ ಇವರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿರೋದಿಲ್ಲ. ಅವರು ಪ್ರಭುಪಾದರಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಅವಾಗ ಪ್ರಭುಪಾದರು ಹೇಳ್ತಾರೆ,
ಅಂದ್ರೆ ನಮಗೆ ಆಗ್ಲಿ ನಮ್ಮ ಕೈಯಲ್ಲಿ ಆಗದೆ ಇರುವಂತ ಕೆಲಸವನ್ನು ನೀವು ಮಾಡಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ನಾನು ಏನು ಮ್ಯಾಜಿಕ್ ಮಾಡಿಲ್ಲ, ಇದು ಅವರನ್ನು ಭಗವಂತನೊಂದಿಗೆ ಕನೆಕ್ಟ್ ಮಾಡಿದ್ದೇನೆ ಅಂತ ಹೇಳ್ತಾರೆ. ಆದ್ರಿಂದ ಈ ಭಗವದ್ಗೀತೆಯ ಸಂದೇಶ ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದು ಸನಾತನ ಧರ್ಮ, ಇದು ವೇ ಆಫ್ ಲೈಫ್, ನಾವು ಹೇಗೆ ಬದುಕಬೇಕು ಅನ್ನೋದನ್ನ ತೋರಿಸುತ್ತೆ. ಯಾರೇ ಆಗ್ಲಿ ಇದರ ಸಂದೇಶವನ್ನು ಯಾರು ಫಾಲೋ ಮಾಡ್ತಾರೆ ಖಂಡಿತವಾಗಿ ಅವರೆಲ್ಲ ಜೀವನದಲ್ಲಿ ಯಶಸ್ವಿ ಆಗ್ತಾರೆ. ಅದರಿಂದ ಭಗವದ್ಗೀತೆಯ ಸಂದೇಶವನ್ನು ಯಾರು ತಮ್ಮದಾಗಿಸಿಕೊಳ್ತಾರೆ ಅವರಲ್ಲಿ ಜೀವನ ಯಶಸ್ವಿ ಆಗುವುದು ಖಂಡಿತ. ಇದೇ ತರಹ ಪ್ರಭುಪಾದರು ಇಸ್ಕಾನ್ ಅನ್ನು ಸ್ಥಾಪಿಸಿ ಒಂದು ಪುಟ್ಟ ಪುಟ್ಟ ಪುಸ್ತಕಗಳನ್ನು ಪಬ್ಲಿಷ್ ಮಾಡ್ತಾರೆ. ಕೃಷ್ಣ ಕಾನ್ಶಿಯಸ್ ಸಂದೇಶವನ್ನು ತಿಳಿಸ್ತಾರೆ. ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಅನ್ನು ಕೂಡ ಪಬ್ಲಿಷ್ ಮಾಡಿ ಕೃಷ್ಣ ಕಾನ್ಶಿಯಸ್ನೆಸ್ ಸಂದೇಶವನ್ನು ಪ್ರತಿಯೊಬ್ಬರಿಗೂ ಕೂಡ ಬೋಧಿಸ್ತಾರೆ. ಅದಾದ್ಮೇಲೆ ಅವರು ಕೇವಲ 12 ವರ್ಷಗಳಲ್ಲಿ ಪ್ರಪಂಚಾದ್ಯಂತ ಎಲ್ಲಾ ದೇಶಗಳಲ್ಲಿ ಎಲ್ಲಾ ಕಡೆ ಪರ್ಯಟನೆ ಮಾಡಿ 108 ದೇವಸ್ಥಾನಗಳನ್ನು ಸ್ಥಾಪಿಸಿದ್ರು. ಈಗ ನಿಮಗೆ ಪ್ರಶ್ನೆ ಅಂತ ಹೇಳಿದ್ರೆ, ಕೃಷ್ಣನ ಪವಿತ್ರ ನಾಮದ ಜಪವು ಪ್ರಪಂಚಾದ್ಯಂತ ಹರಡುತ್ತದೆ, ಈ ಭವಿಷ್ಯವನ್ನು ಯಾರು ಮತ್ತು ಯಾವಾಗ ನುಡಿದರು? ಇದನ್ನು ನೀವು ಚಾಟ್ ಅಲ್ಲಿ ಹಾಕ್ಬಹುದು. ಓಕೆ, ಇದನ್ನು ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ಹೇಳಿರುವಂತದ್ದು ಅಂತ ಹೇಳಿದ್ರೆ, ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ ಬಂದು ಈ ರೀತಿ ಹೇಳ್ತಾರೆ. ಪ್ರಭುಪಾದರು ಬರ್ತಾರೆ 500 ವರ್ಷಗಳ ಹಿಂದೆನೆ ಹೇಳ್ತಾರೆ. ಕೃಷ್ಣ ಚೈತನ್ಯ ಮಹಾಪ್ರಭುಗಳಾಗಿ ಬಂದು ಪ್ರಭುಪಾದರು ಬರ್ತಾರೆ, ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚಾದ್ಯಂತ ಹರಡ್ತಾರೆ ಅಂತ ಹೇಳಿ. ಇಸ್ಕಾನ್ ಎಲ್ಲಿ ಮತ್ತು ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಆ ಸಮಯದಲ್ಲಿ ಶ್ರೀಲ ಪ್ರಭುಪಾದರ ವಯಸ್ಸು ಎಷ್ಟು? 1966ರಲ್ಲಿ ಇಸ್ಕಾನ್ ಪ್ರಾರಂಭ ಆದದ್ದು. ಪ್ರಭುಪಾದರಿಗೆ ಆ ಸಮಯದಲ್ಲಿ 70 ವರ್ಷದಲ್ಲಿ ಅವರು ಪ್ರಾರಂಭ ಮಾಡಿದ್ದು. ಶ್ರೀಲ ಪ್ರಭುಪಾದರು ಎಷ್ಟು ದೇವಾಲಯಗಳನ್ನು ಮಾಡಿದ್ದಾರೆ? 108 ದೇವಾಲಯಗಳನ್ನು ಕಟ್ಟಿಸಿದ್ದಾರೆ. ಸೊ ನೀವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವ ಮೊದಲು ಶ್ರೀ ಗುರು ಪ್ರಣಾಮ ಹೇಳಬೇಕು. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರು ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಂತರ ಶ್ರೀಲ ಪ್ರಭುಪಾದ ಪ್ರಣತಿ. ಓಂ ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣೆ. ನಂತರ ಪಂಚತತ್ವ ಮಂತ್ರ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ. ಅದು ಹೇಳಿದ ನಂತರ ನೀವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಕೃಷ್ಣ ಚೈತನ್ಯ, ಜೈ ಶ್ರೀ ಕೃಷ್ಣ ಚೈತನ್ಯ ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮ 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳಾಗಿ ಬರುವಂತದ್ದು. ನಿತ್ಯಾನಂದ ಅಂತ ಹೇಳಿದ್ರೆ ಬಲರಾಮ, ಶ್ರೀ ಅದ್ವೈತ ವಿಷ್ಣು, ಗದಾಧರ ರಾಧಾರಾಣಿ, ಶ್ರೀವಾಸಾದಿ ನಾರದ ಮಹರ್ಷಿಗಳು ಮತ್ತು ಗೌರ ಭಕ್ತವೃಂದ ಅವರ ಅಸೋಸಿಯೇಟ್ಸ್, ಇವ್ರಿಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂತದ್ದು. ಶ್ರೀ ಕೃಷ್ಣ ಪ್ರಣವ ಮಂತ್ರ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ಜಗತ್ತಿನಾದ್ಯಂತ ಇರುವ ಇಸ್ಕಾನ್ ದೇವಾಲಯಗಳು. ಇದು ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಇಸ್ಕಾನ್ ಮಂಗಳೂರು. ನೀವೆಲ್ಲರೂ ಕೂಡ ಮಂಗಳೂರಿಗೆ ಭೇಟಿ ಕೊಟ್ರೆ ಖಂಡಿತವಾಗ್ಲೂ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂತ ಹೇಳಿ. ಇದು ವೆಸ್ಟ್ ವರ್ಜಿನಿಯಾ USA ಇದು. ಮತ್ತೆ ಹಾಗೆ ದೇವಸ್ಥಾನಗಳು ನೋಡ್ಬೋದು ನೀವು. ಭಗವದ್ಗೀತೆಯು ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಉತ್ತರವನ್ನು ಹೊಂದಿರುವ ಮಹಾಗ್ರಂಥವಾಗಿದೆ. ಇದನ್ನು ಮಹಾತ್ಮ ಗಾಂಧಿಯವರು ಆಧ್ಯಾತ್ಮಿಕ ನಿಘಂಟು ಎಂದು ಪರಿಗಣಿಸಿದ್ದಾರೆ ಮತ್ತು ಇದು ಗೃಹದ್ಯಾದ್ಯಂತ ಅನೇಕ ನಾಯಕರಿಗೆ ಸ್ಫೂರ್ತಿಯ ಪುಸ್ತಕವಾಗಿದೆ. ಸೊ ಇದು ಈಗ ಹೇಗೆ ಅಂತ ಹೇಳಿದ್ರೆ, ನಿಮಗೆ ಈಗ ಡಿಕ್ಷನರಿಯಲ್ಲಿ ನಿಮಗೆ ಯಾವುದೇ ಒಂದು ಪದಗಳಿಗೆ ಅರ್ಥವನ್ನು ಅದರಲ್ಲಿ ನೋಡ್ಬೋದು. ಅದೇ ರೀತಿ ಭಗವದ್ಗೀತೆಯನ್ನು ನೀವು ಪುಸ್ತಕವನ್ನು ತಗೊಂಡ್ರೆ ಅದರಲ್ಲಿ ನಿಮಗೆ
ಎಲ್ಲಾ ಜೀವನದ ಎಲ್ಲಾ ಸಮಸ್ಯೆಗಳಿಗೆ ಉತ್ತರವು ದೊರಕುತ್ತದೆ. ನೀವೆಲ್ಲ ನೋಡಬಹುದು ಪ್ರಭುಪಾದರ ಭಗವದ್ಗೀತೆ ಪುಸ್ತಕ ಹೀಗೆ ಇರುತ್ತೆ. ಮಹಾತ್ಮ ಗಾಂಧಿಯವರು ಕೂಡ ಇದನ್ನು ಏನ್ ಹೇಳಿದ್ದಾರೆ, ಆಧ್ಯಾತ್ಮಿಕ ನಿಘಂಟು. ಇದು ಪ್ರಪಂಚಾದ್ಯಂತ ಅನೇಕ ನಾಯಕರಿಗೆ ಸ್ಫೂರ್ತಿಯ ಪುಸ್ತಕವಾಗಿದೆ. ಗೀತೆಯನ್ನು ಧ್ಯಾನಿಸುವವರು ಪ್ರತಿದಿನ ಹೊಸ ಸಂತೋಷ ಮತ್ತು ಹೊಸ ಅರ್ಥಗಳನ್ನು ಪಡೆಯುತ್ತಾರೆ. ಇದು ಮಹಾತ್ಮ ಗಾಂಧಿಯವರು ಹೇಳಿರುವಂತದ್ದು. ಅಂದ್ರೆ ನೀವು ಭೌತಿಕವಾಗಿ ಯಾವುದೇ ಪುಸ್ತಕ ಓದಿದ್ರು ಕೂಡ ಅದು ಒಂದ್ಸಲ ಓದಿದ ನಂತರ ಮತ್ತೆ ಓದ್ಬೇಕು ಅಂತ ಅನಿಸೋದಿಲ್ಲ. ಆದ್ರೆ ಭಗವದ್ಗೀತೆಯನ್ನು ನೀವು ಒಂದು ಸಲ ಓದಿದ್ರೆ ಅಥವಾ ಇನ್ನೊಂದು ಸಲ ಓದಿ, ಎಷ್ಟು ಸಲ ಓದಿದ್ರು ಕೂಡ ನಿಮಗೆ ಅದರಲ್ಲಿ ಹೊಸ ಹೊಸ ಅರ್ಥಗಳನ್ನು ನೀವು ತಿಳಿದುಕೊಳ್ಬಹುದು. ಹಾಗೆ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾ ಇರೋದು, ನಾನು ಭಗವದ್ಗೀತೆಯನ್ನು ಓದಿದಾಗ ಮತ್ತು ಭಗವಂತನು ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿಸಿದನು ಎಂಬುದರ ಕುರಿತು ಯೋಚಿಸಿದಾಗ ಉಳಿದೆಲ್ಲವೂ ಅತಿರೇಕವೆಂದು ತೋರುತ್ತದೆ. ಇಸ್ಕಾನಿನ ಭಗವದ್ಗೀತೆ ಯಥಾರೂಪ ಯಾಕೆ? ನಿಮ್ಗೆ ಅನ್ಸ್ಬೋದು, ಯಾಕೆ ಇಸ್ಕಾನಿನ ಭಗವದ್ಗೀತೆ ಯಥಾರೂಪವೇ ತಗೊಳ್ಬೇಕು ಅಂತ ಹೇಳಿದ್ರೆ, ಭಗವಂತ ಕೃಷ್ಣ ಬ್ರಹ್ಮನಿಗೆ ಬೋಧಿಸ್ತಾರೆ. ಇಲ್ಲಿ ನೋಡ್ಬೋದು ನೀವು, ಗುರು ಪರಂಪರೆಯಿಂದ ಬಂದಿರುವಂತದ್ದು. ಬ್ರಹ್ಮ ನಾರದರಿಗೆ ಬೋಧಿಸುವಂತದ್ದು. ನಾರದ ಇದನ್ನು ವ್ಯಾಸದೇವರಿಗೆ, ವ್ಯಾಸದೇವರು ಮಧ್ವಾಚಾರ್ಯರಿಗೆ, ಮಧ್ವಾಚಾರ್ಯರಿಂದ ಹಾಗೆ ಮುಂದುವರಿದು ಗುರು ಶಿಷ್ಯ ಪರಂಪರೆಯಲ್ಲಿ ಚೈತನ್ಯ ಮಹಾಪ್ರಭುಗಳು, ಭಕ್ತಿ ವಿನೋದ ಠಾಕೂರ್, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು, ಹೀಗೆ 32ನೇ ಸ್ಥಾನದಲ್ಲಿ ಪ್ರಭುಪಾದರು ಇದ್ದಾರೆ. ಶ್ರೀಲ ಪ್ರಭುಪಾದ ಕಿ ಜೈ. ಹಾಗಾಗಿ ಪ್ರಭುಪಾದರು ಬರೆದಿರುವಂತ ಈ ಭಗವದ್ಗೀತೆ ಅನುವಾದ, ಅದ್ಭುತವಾದ ತಾತ್ಪರ್ಯ. ಸೊ ಅವರು ಕೊಟ್ಟಿರುವಂತದ್ದು, ಇದನ್ನು ಓದಿದ್ರೆ ನಮಗೆ ತುಂಬಾ ಸುಲಭವಾಗಿ ಅರ್ಥ ಮಾಡಿಕೊಳ್ಬಹುದು. ಭಗವದ್ಗೀತೆಯನ್ನು ತುಂಬಾ ಸರಳವಾಗಿ ವಿವರವಾಗಿ ಅವರು ವಿವರಿಸಿದ್ದಾರೆ. ಇದನ್ನು ಓದಿದ್ರೆ ಎಂತವರು ಕೂಡ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಬಹುದು. ಸೊ ಹಾಗಾಗಿ ನಮ್ಮಲ್ಲಿ ಮುಖ್ಯವಾದ ಅರ್ಹತೆ ಏನಿರ್ಬೇಕು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಅಂದ್ರೆ, ನಾವು ಕೃಷ್ಣನನ್ನು ಭಗವಂತ ಅಂತ ಒಪ್ಪಿಕೊಳ್ಬೇಕು. ಹಾಗಿದ್ರೆ ಮಾತ್ರ ನಮಗೆ ಭಗವದ್ಗೀತೆ ಅರ್ಥವಾಗ್ತದೆ. ಸೊ ಇಲ್ಲಿ ಭಗವದ್ಗೀತೆಯಲ್ಲಿ ಒಟ್ಟು 700 ಶ್ಲೋಕಗಳಿದೆ. ಅದರಲ್ಲಿ ಭಗವಂತ 574 ಶ್ಲೋಕ ಹೇಳ್ತಾನೆ, ಅರ್ಜುನ 84 ಶ್ಲೋಕಗಳನ್ನು ಹೇಳಿದ್ದಾನೆ, ಸಂಜಯ 41 ಶ್ಲೋಕ, ಧೃತರಾಷ್ಟ್ರ 1 ಶ್ಲೋಕವನ್ನು ಹೇಳಿರುವಂತದ್ದು. ಗೀತೆಯು ಒಂದು ದೊಡ್ಡ ಗ್ರಂಥ. ಗೀತೆಯ ವ್ಯವಸ್ಥಿತ ಅಧ್ಯಯನವು ಸುಮಾರು 1 ವರ್ಷ ತೆಗೆದುಕೊಳ್ತದೆ. ಈಗ ಪ್ರಭುಜಿಯವರು ಹೇಳಿದ್ರು, ಗೀತೆಯ ಆಳವಾದ ಅಧ್ಯಯನ ಅಂತ ಹೇಳಿದ್ರೆ 1 ವರ್ಷ ತೆಗೆದುಕೊಳ್ತದೆ. 18 ದಿನಗಳಲ್ಲಿ ನಾವು ಅದನ್ನು ಮಾಡಲು ಸಾಧ್ಯವಿಲ್ಲ, ಆದರೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತೇವೆ. 18 ದಿವಸಗಳಲ್ಲಿ 18 ಅಧ್ಯಾಯದಲ್ಲಿ ಏನಿದೆ ಅಂತ ನಾವು ನಿಮಗೆ ಖಂಡಿತವಾಗ್ಲೂ ಅದನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತೇವೆ. ನಿಮಗೆ ಅದರಲ್ಲಿ ತಿಳಿಯುತ್ತೆ. ಹೀಗಾಗಿ ನಾವು ಕೃಷ್ಣ ಮತ್ತು ಅರ್ಜುನನ ನಡುವಿನ ಆಲೋಚನೆಗಳ ಹರಿವಿನ ಮೇಲೆ ಕೇಂದ್ರೀಕರಿಸಿದ್ದೇವೆ. ಉದ್ದೇಶ ಗೀತೆಯ ಆಳವಾದ ಅಧ್ಯಯನಕ್ಕಾಗಿ ಒಬ್ಬರನ್ನು ಸಿದ್ಧಪಡಿಸುತ್ತದೆ. ಹೇಳಿದ್ರೆ ನೀವು 18 ದಿವಸಗಳು ಈ ಒಂದು ತರಗತಿಗಳನ್ನು ಕೇಳುವುದರಿಂದ ಏನಾಗ್ತದೆ, ನಿಮಗೆ ಇನ್ನು ಮುಂದೆ ಗೀತೆಯ ಆಳವಾದ ಅಧ್ಯಯನಕ್ಕೆ ನೀವು ಸಿದ್ಧತೆಯನ್ನು ಅಂತ ಹೇಳಿದ್ರೆ ನಿಮಗೆ ಗೀತೆಯ ಆಳವಾದ ಅಧ್ಯಯನದ ಒಂದು ತರಗತಿಯನ್ನು ಅಟೆಂಡ್ ಮಾಡಬಹುದು. ಹದಿನೆಂಟು ದಿನದ ಗೀತೆ ಕಲಿಕೆಯ ಸಂಕ್ಷಿಪ್ತ ಅವಲೋಕನ, ದಿನಕ್ಕೆ 1 ಗಂಟೆ ತರಗತಿ, 1 ಅಧ್ಯಾಯ 1 ದಿನ, ಪ್ರತಿ ಅಧ್ಯಾಯದ ಪ್ರಮುಖ ಅಂಶಗಳು ಎಲ್ಲ ಇಡೀ ಒಂದು ಚಾಪ್ಟರ್ ಅಲ್ಲಿ ಇರೋದೆಲ್ಲ ನಿಮಗೆ 1 ಗಂಟೆಯಲ್ಲಿ ತಿಳಿಸೋದಕ್ಕಾಗೋದಿಲ್ಲ. ಮುಖ್ಯವಾದ ಅಂಶಗಳನ್ನು ನಾವಿಲ್ಲಿ ತಿಳಿಸಲಾಗ್ತದೆ. ನಿಮಗೆ ನೆಕ್ಸ್ಟ್ ಲೆವೆಲ್ 2 ಅಲ್ಲಿ ಎಲ್ಲ ನಿಮಗೆ ಅದು ಡೀಟೇಲ್ ಆಗಿ ತಿಳಿಸ್ತಾರೆ. ಇದು ಲೆವೆಲ್ 1 ಅಲ್ಲಿ ನಾವು ಮುಖ್ಯವಾದ ಅಂಶಗಳನ್ನು ಮಾತ್ರ ತಿಳಿಯಲಿದ್ದೇವೆ. ತರಗತಿಯ ನಂತರ ಪ್ರಶ್ನೆಗಳಿಗೆ ಉತ್ತರಗಳು, ದೈನಂದಿನದ ರಸಪ್ರಶ್ನೆಯನ್ನು ಡ್ಯಾಶ್ ಬೋರ್ಡ್ ನಲ್ಲಿ ಮಾಡಬೇಕು. ಅಂದ್ರೆ ನಿಮ್ಗೆ ಕ್ವಿಜ್ ಇರುತ್ತೆ. ಕ್ವಿಜ್ ಅಟೆಂಡ್ ಮಾಡೋದ್ರಿಂದ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. 18 ದಿವಸಗಳ ಕ್ಲಾಸ್ ಕೇಳಿ 18 ದಿವಸಗಳ ಕ್ವಿಜ್ ಅನ್ನು ಅಟೆಂಡ್ ಮಾಡೋದ್ರಿಂದ ನಿಮ್ಗೆ ಸರ್ಟಿಫಿಕೇಟ್ ತೆಗೆದುಕೊಳ್ಬಹುದು. ಹಾಗೆ ಇಲ್ಲಿ ಇದು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಬಗ್ಗೆ ತಿಳಿಸಲಾಗ್ತದೆ. ಮತ್ತು ವಾಟ್ಸ್ಆಪ್ ನಲ್ಲಿ ಇರಬೇಕಾದ ನೀತಿ ನಿಯಮಗಳು, ಪ್ರತಿಯೊಬ್ಬರ ಗೌಪ್ಯತೆಯನ್ನು ಪರಿಗಣಿಸಲು ಗೌರವಿಸಲು ಮರೆಯದಿರಿ ಮತ್ತು ಎಲ್ಲಾ ಸದಸ್ಯರು ಸ್ವಯಂ ಸೇವಕರು
ನಿರ್ವಾಹಕರು, ಬೋಧಕರು ಮತ್ತು ಈ ಗುಂಪಿನಲ್ಲಿ ನೀವು ಸಂವಹನ ನಡೆಸುವ ಪ್ರತಿಯೊಬ್ಬರಿಗೂ ಗೌರವಾನ್ವಿತರಾಗಿರಿ. ಗುಂಪಿನ ಸದಸ್ಯರಿಗೆ ವೈಯಕ್ತಿಕ ಅಪೇಕ್ಷಿಸದ ಸಂದೇಶಗಳನ್ನು ಕಳಿಸುವುದನ್ನು ಕಿರುಕುಳವೆಂದು ಪರಿಗಣಿಸಲಾಗುತ್ತದೆ ಮತ್ತು ನಿರ್ಬಂಧಿಸುವುದು. ಈ ವರದಿಗಳಿಂದ ನಿಮ್ಮನ್ನು ಗುಂಪಿನಿಂದ ತೆಗೆದುಹಾಕಲಾಗುತ್ತದೆ. ನಂತರ ಝೂಮ್ ತರಗತಿ ಶಿಷ್ಟಾಚಾರ. ದಯವಿಟ್ಟು ತರಗತಿಯಲ್ಲಿ ಗಮನವಿಟ್ಟು ಕೇಳಿ, ಈ ರೀತಿಯಾಗಿ ಕುಳಿತುಕೊಂಡು ಕೇಳಿ ಅಂತ ಹೇಳಲಾಗುತ್ತದೆ. ಮತ್ತೆ ನಿಮಗೆ ಪ್ರಶ್ನೆಗಳು ಕೇಳಲಿಕ್ಕಿದ್ರೆ ಅದೇ ನೀವು ಹ್ಯಾಂಡ್ ರೈಸ್ ಮಾಡಿ ಕೈ ಎತ್ತುವ ಮೂಲಕ ಕೇಳಬಹುದು. ಝೂಮ್ ಚಾಟ್ ಅಲ್ಲಿ ಕೂಡ ಹಾಕಬಹುದು. ಹಾಗೆ ವಾಟ್ಸ್ಆಪ್ ಗುಂಪಿನ ಸಂದೇಶ, ಶಿಕ್ಷಕ, ಕರೆ ಶಿಕ್ಷಕ, ನಿರ್ವಾಹಕ, ಸ್ವಯಂ ಸೇವಕ ಚಾಟ್ ಬೆಂಬಲವನ್ನು ಸಂಪರ್ಕಿಸಿ. ಮತ್ತೆ ನೀವು ನಾಮನಿಸಿದ ಪ್ರಭುಜಿ ಪ್ರೆಸಿಡೆಂಟ್ ಅವರಿಗೆ ನೀವು ಮೇಲ್ ಕೂಡ ಮಾಡಬಹುದು. ಇದು ಸೇವೆಗಳ ವಿವರ. ನಂತರ ಸ್ಪ್ಯಾಮ್ ವಾರ್ನಿಂಗ್ ಅಂತ ಹೇಳಿದ್ರೆ ಈ ರೀತಿಯಾದ ಅಡ್ರೆಸ್ ನೊಂದಿಗೆ ನಿಮಗೆ ಕರೆಕ್ಟ್ ಅಡ್ರೆಸ್ ನೊಂದಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಾಗ್ತದೆ. ಬೇರೆ ಯಾವ್ದಾದ್ರು ಅಡ್ರೆಸ್ ಇಂದ ಬಂದ್ರೆ ಅದು ಸ್ಪ್ಯಾಮ್ ಆಗಿರುತ್ತೆ. ನಂತರ ನೀವು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ಬಹುದು. ನಿಮಗೆ ಎಲ್ಲ ರೆಕಾರ್ಡ್ಸ್ ಎಲ್ಲ ಅಲ್ಲಿ ಸಿಗ್ತದೆ. ರೆಕಾರ್ಡಿಂಗ್ಸ್, ಯೂಟ್ಯೂಬ್ ರೆಕಾರ್ಡಿಂಗ್ಸ್ ಎಲ್ಲ ನೋಡ್ಬೋದು. ಬೆಳಿಗ್ಗೆ ಮಂಗಳಾರತಿ, ದರ್ಶನಾರತಿ ಎಲ್ಲವೂ ಕೂಡ ಯೂಟ್ಯೂಬ್ ರೆಕಾರ್ಡಿಂಗ್ಸ್ ಇಲ್ಲಿ ಸಿಗುತ್ತೆ. ಫೇಸ್ಬುಕ್ ಪೇಜ್ ಕೂಡ ಇದಾಗ್ಬೋದು. ಡೈಲಿ ಕ್ವಿಸ್ ಇರುತ್ತೆ, ಅದನ್ನು ಹೇಗೆ ಅಟೆಂಡ್ ಮಾಡೋದು ಅಂತ ನಿಮಗೆ ವಾಟ್ಸ್ಆಪ್ ಅಲ್ಲಿ ತಿಳಿಸಲಾಗ್ತದೆ. ಸೊ ನಿಮಗೆ ಇಲ್ಲಿ ಈ ಒಂದು ಭಗವದ್ಗೀತೆ ಯಥಾರೂಪ ಪುಸ್ತಕ ಮತ್ತು ಸೆಲ್ಫ್ ರಿಯಲೈಸೇಷನ್ ಅಂದ್ರೆ ಆತ್ಮ ಸಾಕ್ಷಾತ್ಕಾರ, ಪರಿಪೂರ್ಣ ಪ್ರಶ್ನೆಗಳಿಗೆ ಪರಿಪೂರ್ಣ ಉತ್ತರ ಈ ಪುಸ್ತಕ, ಜಪಮಾಲೆ ಇವಿಷ್ಟನ್ನು ನೀವು ಖರೀದಿಸಿ ಈಗ ನಾವು ಸಂಕಲ್ಪ ಮಾಡುವಂಥದ್ದು ಪ್ರತಿಜ್ಞೆ. ಕುಸುಮ ಮಾತಾಜಿ ನಾನು ಹೇಳಿದ್ಮೇಲೆ ನೀವು ಹೇಳಿ, ಹಾಗೂ ಎಲ್ಲರೂ ಕೂಡ ರಿಪೀಟ್ ಮಾಡಬಹುದು. ನೀವು ಮ್ಯೂಟ್ ಅಲ್ಲಿನೇ ಹೇಳಿ, ಇವಾಗಿಲ್ಲ. ಓಕೆ. ಹರೇ ಕೃಷ್ಣ. ನಾನು ಎಲ್ಲಾ 18 ದಿವಸಗಳ ಭಗವದ್ಗೀತೆ ತರಗತಿಗಳಿಗೆ ತಪ್ಪದೇ ಹಾಜರಾಗಲಿದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಮತ್ತು ಶ್ರೀಲ ಪ್ರಭುಪಾದರ ಆಶೀರ್ವಾದದಿಂದ ಈ ಸಂಕಲ್ಪವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓಕೆ, ನಿಮಗೆ ಈ ರೀತಿಯಾದ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ನೀವು 18 ದಿವಸಗಳ ಕಾಲ ಇದು ಕ್ವಿಜ್ ಅಟೆಂಡ್ ಮಾಡ್ಬೇಕು. ನೀವು ಕ್ವಿಜ್ ಅಟೆಂಡ್ ಮಾಡಿದ್ರೆ ಈ ಒಂದು ಸರ್ಟಿಫಿಕೇಟ್ ಅನ್ನು ಪಡೆದುಕೊಳ್ತೀವಿ. ಹರೇ ಕೃಷ್ಣ. ನಾವೀಗ ಮೊದಲನೇ ಅಧ್ಯಾಯವನ್ನು ನೋಡೋಣ. ಶ್ರೀಲ ಪ್ರಭುಪಾದ ಕಿ ಜೈ. ಇಲ್ಲಿ ಭಗವದ್ಗೀತೆಯ ವಸ್ತು 5 ಮೂಲ ಸತ್ಯಗಳನ್ನು ಒಳಗೊಳ್ಳುತ್ತದೆ. ಯಾವುದೆಲ್ಲ ಅಂತ ಹೇಳಿದ್ರೆ ಈಶ್ವರ, ಜೀವ, ಪ್ರಕೃತಿ, ಕಾಲ ಮತ್ತು ಕರ್ಮ. ಈಶ್ವರ ಅಂದ್ರೆ ದೇವೋತ್ತಮ ಪರಮಪುರುಷ ಭಗವಂತ ಶ್ರೀಕೃಷ್ಣ. ಜೀವಿಗಳು ಅಂತ ಹೇಳಿದ್ರೆ ನಾವೆಲ್ಲರೂ. ಪ್ರಕೃತಿ ಅಂದ್ರೆ ಐಹಿಕ ನಿಸರ್ಗ. ಕಾಲ ಅಂದ್ರೆ ಸಮಯ. ಕರ್ಮ ಅಂದ್ರೆ ನಮ್ಮ ಚಟುವಟಿಕೆಗಳು, ನಾವು ಮಾಡುವ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳು. ಆ ಕರ್ಮದ ಫಲಾನುಸಾರವಾಗಿ ನಮ್ಮ ಜೀವನ ನಿರ್ಧರಿತವಾಗ್ತದೆ. ಶ್ರೀ ಶ್ರೀ ರಾಧಾ ಗೋವಿಂದರ ಆಶೀರ್ವಾದವನ್ನು ಬೇಡುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಪ್ರಭುಪಾದರ ಆಶೀರ್ವಾದವನ್ನು ಕೇಳುತ್ತಾ ಇನ್ನು ಮೊದಲನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಸೊ ಅರ್ಜುನ ವಿಷಾದ ಯೋಗ. ನಿಮಗೆಲ್ಲ ಗೊತ್ತಿರುವ ಹಾಗೆ
ಕೌರವರು ಮತ್ತು ಪಾಂಡವರು. ಇಲ್ಲಿ ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿಗೆ 101 ಮಕ್ಕಳಿರ್ತಾರೆ. 100 ಗಂಡು ಮಕ್ಕಳು, ಒಬ್ಬಳು ಮಗಳು ದುಶ್ಯಲೆ, ದುರ್ಯೋಧನ ಮತ್ತು 99 ಗಂಡು ಮಕ್ಕಳು. ಪಾಂಡುವಿನ ಹೆಂಡತಿ ಕುಂತಿಗೆ ಯಮಧರ್ಮರಾಜನಿಂದ ಯುಧಿಷ್ಠಿರ ಮಹಾರಾಜನನ್ನು ಪುತ್ರನಾಗಿ ಪಡಿತಾಳೆ. ವಾಯುವಿನಿಂದ ಭೀಮನನ್ನು ಪುತ್ರನಾಗಿ ಪಡಿತಾಳೆ. ಇಂದ್ರನಿಂದ ಅರ್ಜುನನನ್ನು, ನಕುಲ ಸಹದೇವರು ಇವರು ಅಶ್ವಿನಿ ಪುತ್ರರು ಎಂದು ಹೇಳಲಾಗ್ತದೆ. ಸೊ ಪಾಂಡುವಿನ ಇನ್ನೊಂದು ಹೆಂಡತಿ ಮಾದ್ರಿಯ ಮಕ್ಕಳು ನಕುಲ ಸಹದೇವರಾಗಿರ್ತಾರೆ. ಇಲ್ಲಿ ಪಾಂಡುವಿನ ಸಾವು ಆದಾಗ ಧೃತರಾಷ್ಟ್ರನಿಗೆ ಹಸ್ತಿನಾಪುರವನ್ನು ನೋಡಿಕೊಳ್ಳೋದಕ್ಕೆ ಆಡಳಿತ ಮಾಡ್ಲಿಕ್ಕೆ ವಹಿಸಲಾಗುತ್ತೆ. ಅದಾದ ನಂತರ ಯುಧಿಷ್ಠಿರ ಮಹಾರಾಜನಿಗೆ ಹೋಗ್ಬೇಕಿತ್ತು, ಚಕ್ರವರ್ತಿ ಆಗ್ಬೇಕಿತ್ತು. ಆದ್ರೆ ಧೃತರಾಷ್ಟ್ರನಿಗೆ ಏನಾಗುತ್ತೆ, ತನ್ನ ಪುತ್ರ ವ್ಯಾಮೋಹದಿಂದ ತನ್ನವರಿಗೆ ಹೋಗ್ಬೇಕು ಅಂತ ಹೇಳಿ ಅವರು ಬಯಸ್ತಾನೆ. ಸೊ ಇಲ್ಲಿ ಅರ್ಜುನನ ವಿಸ್ಮಯ ಅಂತ ಹೇಳಿದ್ರೆ, ಈ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಗೊಂದಲಕ್ಕೀಡಾಗಿ ಭ್ರಮೆಗೆ ಒಳಗಾಗ್ತಾನೆ. ಅಂದ್ರೆ ಇಲ್ಲಿ ಇದು ಕೂಡ ಇಂಡೈರೆಕ್ಟ್ ಆಗಿ ಕೃಷ್ಣನೇ ವ್ಯವಸ್ಥೆ ಮಾಡಿರುವಂತದ್ದು. ಯಾಕೆಂದ್ರೆ ಕೃಷ್ಣನಿಗೆ ಈ ಭಗವದ್ಗೀತೆಯನ್ನು ಬೋಧಿಸ್ಬೇಕಾಗಿತ್ತು. ಸೊ ಆಗ ಅರ್ಜುನನಿಗೆ ಮಾತ್ರ ಅಲ್ಲ, ಕಲಿಯುಗದಲ್ಲಿ ಎಲ್ಲಾ ಜನರಿಗೋಸ್ಕರ ಸಂದೇಶ ಸಿಗ್ಲಿ ಅಂತ ಅರ್ಜುನನಿಗೆ ಈ ಸಂದೇಶವನ್ನು ಬೋಧಿಸಿದ್ರು. ಸೊ ಇಲ್ಲಿ ಅರ್ಜುನ ಮೊದಲ ಕೇಳುಗನಾಗಿದ್ರು ಕೂಡ ಅದಕ್ಕಿಂತ ಮೊದಲು ಕೃಷ್ಣ ಸೂರ್ಯದೇವನಿಗೆ ಹೇಳಿರ್ತಾನೆ ಲಕ್ಷಾಂತರ ವರ್ಷಗಳ ಹಿಂದೆ. ಇದನ್ನು ನೀವು ಮುಂದಿನ ಅಧ್ಯಾಯಗಳಲ್ಲಿ ನೋಡಲಿದ್ದೀರಿ. ಸೊ ಇಲ್ಲಿ ಅರ್ಜುನ ಮೊದಲ ಕೇಳುಗನಾದ್ರಿಂದ ಎಲ್ಲರ ಅನುಕೂಲಕ್ಕಾಗಿ ಸೊ ಅರ್ಜುನನ ಗೊಂದಲ ಅಥವಾ ವಿಸ್ಮಯ ಒಳಗಾಗದೆ ಇದ್ದಿದ್ರೆ ಭಗವದ್ಗೀತೆಯನ್ನು ಮಾತನಾಡುವ ಅಗತ್ಯವೇ ಇರ್ಲಿಲ್ಲ ಅಂತ ಹೇಳಲಾಗ್ತದೆ. ಸೊ ಅರ್ಜುನ ತುಂಬಾ ಬುದ್ಧಿವಂತ, ಯಾಕೆಂದ್ರೆ ಅವನು ಭಗವಂತನಿಗೆ ಶರಣಾದ ಈ ಗೊಂದಲವನ್ನು ಪರಿಹರಿಸಿಕೊಳ್ಳಲು. ಸೊ ನಾವು ಕೂಡ ಭಗವಂತನಿಗೆ ಶರಣ ಆಗ್ಬೇಕು. ಈಗ ಮೊದಲನೇ ಶ್ಲೋಕವನ್ನು ನೋಡೋಣ. ಅದಕ್ಕಿಂತ ಮೊದಲು ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ ಘಟನೆ, ಧೃತರಾಷ್ಟ್ರನ ವಿಚಾರಣೆ, ಮೊದಲನೇ ಶ್ಲೋಕ. ಪ್ರಮುಖ ಪದಗಳು ಕಿಂ ಅಕರುವತ, ದುರ್ಯೋಧನನ ಭಯ 2ರಿಂದ 11ನೇ ಶ್ಲೋಕದಲ್ಲಿ, ಮಹತೀಂ ಚಮುಂ ವ್ಯೂಢಾಂ, ಶಂಖಗಳನ್ನು ಊದಿದರು 12ರಿಂದ 19ನೇ ಶ್ಲೋಕದಲ್ಲಿ ನೋಡ್ಬೋದು. ಹೃದಯಾನಿ ವೆದಾರಯತ್, ಅರ್ಜುನನ ಅವಲೋಕನ 20ರಿಂದ 27ನೇ ಶ್ಲೋಕದಲ್ಲಿ, ಗಾಂಡೀವಂ ಸಂಸತ್, ಯುದ್ಧ ಮಾಡದಿರಲು ಅರ್ಜುನನ ಕಾರಣಗಳು 28ರಿಂದ 46ನೇ ಶ್ಲೋಕ, ಅಪ್ರತಿಕಾರಂ ಶಸ್ತ್ರಂ. ಸೊ ಇಲ್ಲಿ ಒಂದೇ ದೃಶ್ಯಕ್ಕೆ ವಿಭಿನ್ನ ಪ್ರತಿಕ್ರಿಯೆಗಳು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಧೃತರಾಷ್ಟ್ರವನ್ನು ಇಲ್ಲಿ ತಮೋಗುಣಕ್ಕೆ ಹೋಲಿಸಲಾಗ್ತದೆ. ಯಾಕಂತ ಹೇಳಿದ್ರೆ ಧೃತರಾಷ್ಟ್ರನಿಗೆ ಇಲ್ಲಿ ಚಿಂತೆ ಆಗಿದೆ, ಏನಾಗ್ತಾರೆ, ನನ್ನ ಮಕ್ಕಳು ಯುದ್ಧದಲ್ಲಿ ಗೆಲ್ತಾರಾ ಇಲ್ವಾ ಅಂತ ಹೇಳಿ. ಈ ರೀತಿಯಾಗಿ ಅರ್ಜುನ ವಿಷಾದವನ್ನು ವ್ಯಕ್ತಪಡಿಸ್ತಾನೆ, ಇವರನ್ನೆಲ್ಲ ಸಾಯಿಸ್ಬೇಕಲ್ಲ, ಇವರೆಲ್ಲ ಸತ್ತು ಹೋಗ್ತಾರಲ್ಲ ಅಂತ ಇಲ್ಲಿ ಬೇಸರದಿಂದ ಇರುವಂತದ್ದು ಸತ್ವಗುಣ ಆಯ್ತು. ಇನ್ನು ರಜೋಗುಣ, ಇಲ್ಲಿ ದುರ್ಯೋಧನ ನೋಡ್ಬೋದು ಯಾವ ರೀತಿಯಾಗಿ ಗುರುವಿಗೆ ಎಚ್ಚರಿಕೆಯನ್ನು ನೀಡುವಂತದ್ದು. ಇದನ್ನು ನಾವೀಗ ತಿಳಿದಿದ್ದೇವೆ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವೇತಾಯುಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಅನುವಾದ: ಧೃತರಾಷ್ಟ್ರನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮ ಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳಿದನು. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ಈ ದುರ್ಯೋಧನ 5 ಹಳ್ಳಿಗಳನ್ನು ಕೂಡ ಕೊಡ್ಲಿಕ್ಕೆ ಸಿದ್ಧರಿರೋದಿಲ್ಲ. ಸೊ ಇಲ್ಲಿ ಎಲ್ಲಾ ರೀತಿಯಲ್ಲಿ ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡ್ತಾರೆ, ಅವರು ಪಾಂಡವರಿಗೆ ಕೊಡ್ಲಿಕ್ಕೆ ತಯಾರಿರೋದಿಲ್ಲ. ಕೃಷ್ಣನೇ ಹೋಗಿ ಸಂಧಾನ ಮಾಡ್ಲಿಕ್ಕೆ ನೋಡಿದ್ರು ಕೂಡ ಅದಕ್ಕೂ ಕೂಡ ಒಪ್ಪಿಕೊಳ್ಳೋದಿಲ್ಲ. ಇಲ್ಲಿ ಧೃತರಾಷ್ಟ್ರ ಹೇಗೆ ಅಂತ ಹೇಳಿದ್ರೆ ಹುಟ್ಟು ಕುರುಡ, ಆಧ್ಯಾತ್ಮಿಕವಾಗಿ ಕೂಡ ಕುರುಡ ಅಂತ ಹೇಳಲಾಗ್ತದೆ. ಆದ್ರಿಂದ ಅವನು ಪುತ್ರ ವ್ಯಾಮೋಹದಿಂದಾಗಿ ಯಾವುದಕ್ಕೂ ಕೂಡ ಒಪ್ಪಿಕೊಳ್ಳಲು ರೆಡಿ ಇರೋದಿಲ್ಲ.
ಭಗವಂತನ ಇಚ್ಛೆ ಆದ ಕಾರಣ ಧರ್ಮವನ್ನು ಸ್ಥಾಪನೆ ಮಾಡಬೇಕು. ಈ ಕುರುಕ್ಷೇತ್ರ ಯುದ್ಧವು ನಡೆಯುತ್ತೆ. ಕುರುಕ್ಷೇತ್ರ ಯುದ್ಧಕ್ಕಿಂತ ಮೊದಲು ಕೃಷ್ಣನ ಹತ್ತಿರ ಅರ್ಜುನ ಮತ್ತು ದುರ್ಯೋಧನ ಕೇಳೋದಕ್ಕೆ ಹೋಗ್ತಾರೆ. ಇದನ್ನು ನಾವು ಮುಂದಿನ ಶ್ಲೋಕದಲ್ಲಿ ನೋಡ್ತೇವೆ. ಇಲ್ಲಿ ನಾವು ಧೃತರಾಷ್ಟ್ರನ ತಾರತಮ್ಯವನ್ನು ನೋಡ್ಬೋದು, ತಾರತಮ್ಯದ ಮನೋಭಾವವನ್ನು ನೋಡ್ಬೋದು. ಹೇಳಿದ್ರೆ ಇಲ್ಲಿ ಧೃತರಾಷ್ಟ್ರ ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನನ್ನ ಪುತ್ರ ಮತ್ತು ಪಾಂಡು ಪುತ್ರ ಅಂತ ಹೇಳಿ ಆ ರೀತಿಯಾದ ಒಂದು ಭೇದ ಭಾವ ಮಾಡ್ತಾ ಇದ್ದಾನೆ. ಆಕ್ಚುಲಿ ಪಾಂಡು ಪುತ್ರ ಯಾರು? ತನ್ನ ಸಹೋದರನ ಪುತ್ರನೇ ಆಗಿರ್ತಾರೆ, ಆದ್ರೂ ಕೂಡ ಆ ರೀತಿಯಾಗಿ ಹೇಳುವಂಥದ್ದು. ಹಾಗಾಗಿ ಇಲ್ಲಿ ಅಂದ್ರೆ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ವಿಜಯವನ್ನು ಸಾಧಿಸ್ತಾರ ಇಲ್ವಾ, ಅವರು ಸಂದೇಹಗ್ರಸ್ತನಾಗಿ ತನ್ನ ಸಹಾಯಕ ಸಂಜಯನನ್ನು ಕೇಳುವಂಥದ್ದು. ಇಲ್ಲಿ ಸಂಜಯ ವೇದವ್ಯಾಸರ ಪರಮ ಶಿಷ್ಯನಾಗಿರ್ತಾನೆ. ಹಾಗಾಗಿ ಸಂಜಯನಿಗೆ ವೇದವ್ಯಾಸರು ವರವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ದಿವ್ಯವಾದ ಕಣ್ಣುಗಳನ್ನು ಕೊಟ್ಟಿರ್ತಾರೆ. ಹಾಗಾಗಿ ಆ ಒಂದು ಧೃತರಾಷ್ಟ್ರನ ಆಸ್ಥಾನದಲ್ಲಿ ಇದ್ದುಕೊಂಡೇ ಕುರುಕ್ಷೇತ್ರದ ರಣರಂಗದಲ್ಲಿ ಏನ್ ನಡೀತಾ ಇದೆ ಅದನ್ನೆಲ್ಲ ಧೃತರಾಷ್ಟ್ರನಿಗೆ ಸಂಜಯ ವಿವರಿಸ್ತಾ ಇರ್ತಾನೆ. ಧರ್ಮಕ್ಷೇತ್ರ ಅನ್ನುವಂಥದ್ದು ಮಹತ್ವ, ಏಕೆಂದ್ರೆ ಭಗವಂತ ಇಲ್ಲಿ ಅರ್ಜುನನ ಪಕ್ಷದಲ್ಲಿದ್ದಾರೆ. ಅದು ಪವಿತ್ರ ಯಾತ್ರಾ ಸ್ಥಳ ಆಗಿರುತ್ತೆ. ಆದುದರಿಂದ ಅವನು ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಪವಿತ್ರ ಪೂಜಾ ಸ್ಥಳ ಎಂದು ಹೇಳಲಾಗ್ತದೆ. ಈ ಪವಿತ್ರ ಕ್ಷೇತ್ರವು ಯುದ್ಧದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ ಹೇಳಿ ಧೃತರಾಷ್ಟ್ರನಿಗೆ ಒಂದು ಭಯ ಇರುತ್ತೆ ಇಲ್ಲಿ. ಹಾಗಾಗಿ ಅವನು ಈ ರೀತಿ ಪ್ರಶ್ನೆಯನ್ನು ಕೇಳುವಂಥದ್ದು, ನನ್ನ ಪುತ್ರರು ಮತ್ತು ಪಾಂಡು ಪುತ್ರರು ಏನು ಮಾಡ್ತಿದ್ದಾರೆ? ಆಕ್ಚುಲಿ ಯುದ್ಧ ಭೂಮಿಯಲ್ಲಿ ಏನ್ ಮಾಡ್ತಾರೆ? ಯುದ್ಧ ಮಾಡ್ಬೇಕು. ಆದ್ರೆ ಇಲ್ಲಿ ಈ ರೀತಿಯಾದ ಒಂದು ಪ್ರಶ್ನೆಯನ್ನು ಧೃತರಾಷ್ಟ್ರ ಭಯದಿಂದ ಕೇಳುವಂಥದ್ದು ಸಂಜಯನಲ್ಲಿ. ಇಲ್ಲಿ ನೋಡ್ಬೋದು ನೀವು, ಧರ್ಮ ಕ್ಷೇತ್ರವನ್ನು ಹಾಲಿಗೆ ಹೋಲಿಸಿದ್ರೆ ಹಾಲನ್ನು ಉಕ್ಕಿಸುವುದು ಶುಭ ಸಂಕೇತ. ಅದಕ್ಕೆ ಹುಳಿಯನ್ನು ಹಿಂಡುವಂತ ಕೆಲಸ ಯಾರು ಮಾಡ್ತಾ ಇದ್ದಾರೆ? ಇಲ್ಲಿ ಧೃತರಾಷ್ಟ್ರ ಮಾಡ್ತಾ ಇರುವಂತದ್ದು. ನಂತರ ಅದರಿಂದ ರಸಗುಲ್ಲವನ್ನು ತಯಾರಿಸಿ ಅದನ್ನು ಏನು ಮಾಡಬೇಕು ಅಂತ ಕೇಳಿದಾಗ ಆಯ್ತು ಅಂತ ಇಲ್ಲಿ ಹೇಳಲಾಗ್ತದೆ. ಅಂದ್ರೆ ಅವ್ರಿಗೆ ಗೊತ್ತಿತ್ತು ಏನಾಗುತ್ತೆ ಯುದ್ಧದಲ್ಲಿ ಅಂತ ಸಂದೇಹ ಇರುತ್ತೆ. ಯಾಕಂದ್ರೆ ಧೃತರಾಷ್ಟ್ರನಿಗೆ ಯುದ್ಧದ ಕ್ಷೇತ್ರದಲ್ಲಿ ಈ ಪವಿತ್ರ ಕ್ಷೇತ್ರ ಯಾವ ಪ್ರಭಾವ ಬೀರುತ್ತೆ ಅಂತ ಸಂದೇಹ ಇರುತ್ತೆ. ಆದ್ರಿಂದ ಧೃತರಾಷ್ಟ್ರನಿಗೆ ಬಹಳ ಭಯ ಇರುತ್ತೆ. ಭತ್ತದ ಗದ್ದೆಯಲ್ಲಿ ಕಳೆಯನ್ನು ಕಿತ್ತೆಸೆಯುವ ಹಾಗೆ ದುರ್ಯೋಧನನಂತಹ ಅನಗತ್ಯವಾದ ಸಸ್ಯಗಳನ್ನು ಪ್ರಭುವು ಕಿತ್ತೆಸೆಯುತ್ತಾನೆ ಅಂತ ಹೇಳಲಾಗಿದೆ. ಅಲ್ಲದೆ ಯುಧಿಷ್ಠಿರನಂತಹ ನಾಯಕರನ್ನುಳ್ಳ ಧರ್ಮಿಷ್ಠರನ್ನು ಮತ್ತೆ ಪ್ರತಿಷ್ಠಾಪನೆ ಭಗವಂತ ಮಾಡಲಿದ್ದಾರೆ. ಇದು ಧರ್ಮಕ್ಷೇತ್ರ ಎಂದು ಹೇಳಲಾಗುವುದು. ಭಗವದ್ಗೀತೆ ಧರ್ಮದಿಂದ ಪ್ರಾರಂಭವಾಗುತ್ತೆ, ಧರ್ಮಕ್ಷೇತ್ರ ಕುರುಕ್ಷೇತ್ರ. ಸೊ ಧರ್ಮದಿಂದಲೇ ಕೊನೆಗೊಳ್ಳುತ್ತೆ. ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಆದುದರಿಂದ ಭಗವದ್ಗೀತೆ ಪವಿತ್ರ ಗ್ರಂಥ, ಧರ್ಮದಿಂದ ಪ್ರಾರಂಭವಾಗಿ ಧರ್ಮದಿಂದ ಕೊನೆಗೊಳ್ಳುತ್ತೆ. ಧರ್ಮದಿಂದ ಕೊನೆಗೊಳ್ಳುವಂತ ಧರ್ಮ ಗ್ರಂಥ ಈ ಭಗವದ್ಗೀತೆ. ಆದುದರಿಂದ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಧರ್ಮವನ್ನು ಪಾಲಿಸುವುದಕ್ಕೆ ನಮಗೆ ಸಹಾಯ ಆಗುತ್ತೆ. ಇಲ್ಲಿ ಧೃತರಾಷ್ಟ್ರ ಯುದ್ಧ ಭೂಮಿಯನ್ನು ಅವನು ಹೇಗೆ ನೋಡುತ್ತಾನೆ ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು. ಹೇಳಿದ್ರೆ ಯಾವ ಒಂದು ದೃಷ್ಟಿಕೋನ ಇದೆ ಅವನಿಗೆ ಯುದ್ಧ ಭೂಮಿಯನ್ನು ನೋಡುವಂಥದ್ದು ಅಂತ ಹೇಳಿ. ಧೃತರಾಷ್ಟ್ರನ ಮನಸ್ಥಿತಿ ಅನುಮಾನಾಸ್ಪದ. ಕುರುಕ್ಷೇತ್ರ ಧರ್ಮಸ್ಥಳ. ನಿಮಿಷ. ನಮ್ಮ ಸೈನ್ಯ ಹೇಗೆ ಗೆಲ್ಲುತ್ತದೆ? ಭಯಭೀತನಾದ ಅನ್ಯಾಯ ಬಾಂಧವ್ಯದಿಂದಾಗಿ. ಹೇಳಿದ್ರೆ ಅವನಿಗೆ ನಾನು ನನ್ನ ಮಕ್ಕಳು ಅಂತ ಹೇಳಿ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಪಕ್ಷಪಾತ, ನಾನು ಮತ್ತು ನನ್ನದು ಮನಸ್ಥಿತಿ ಐಹಿಕವಾದಂಥದ್ದು. ಇದು ಧೃತರಾಷ್ಟ್ರನ ಮನಸ್ಥಿತಿ ಆಗಿರುತ್ತೆ. ಧೃತರಾಷ್ಟ್ರ ಬಾಂಧವ್ಯ ವಿರುದ್ಧ ವಾತ್ಸಲ್ಯ. ಇದನ್ನು ನೀವು ಚಾಟಲ್ಲಿ ಹಾಕ್ಬಹುದು. ನಮ್ಮ ಮನಸ್ಸನ್ನು ದುರ್ಯೋಧನನಿಗೆ ಹೋಲಿಕೆ ಮಾಡಿ ಮತ್ತು ನಮ್ಮನ್ನು ಧೃತರಾಷ್ಟ್ರನಿಗೆ ಹೋಲಿಕೆ ಮಾಡಿ. ಇದನ್ನು ನೀವು ಚಾಟಲ್ಲಿ ಹಾಕ್ಬಹುದು. ಧೃತರಾಷ್ಟ್ರ ಅತೃಪ್ತಿ ಮತ್ತು ಅಧರ್ಮ ನಡುವಿನ ಸಂಬಂಧ.
ಅವನು ಸರಿಯಾಗಿ ಯುಧಿಷ್ಠಿರನಿಗೆ ಸಿಂಹಾಸನ ಕೊಟ್ಟಿದ್ದರೆ ಏನು ಫಲಿತಾಂಶ ಸಿಗುತ್ತಿತ್ತು? ನೀವು ಚಾಟ್ ಅಲ್ಲಿ ಉತ್ತರವನ್ನು ಹಾಕಿ. ಪಶ್ಯೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚ ಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇನ ಧೀಮತಾಂ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲದಿಂದ ವ್ಯೂಹರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ. ಸೊ ಇಲ್ಲಿ ದುರ್ಯೋಧನ ಯಾವ ರೀತಿ ಗುರುಗಳಿಗೆ ಹೇಳ್ತಾ ಇದ್ದಾನೆ ಅಂತ ನೋಡ್ಬೋದು ನೀವು. ಇಲ್ಲಿ ದುರ್ಯೋಧನ ಹೇಗೆ ಗುರುವಿನೊಂದಿಗೆ ಮಾತನಾಡ್ತಾ ಇದ್ದಾನೆ? ದ್ರೋಣಾಚಾರ್ಯರು ಪೂಜಾರರು, ಅವರ ಗುರುವಿಗೆ ಒಂದು ಗೌರವ ಕೊಡ್ಬೇಕು. ಅದನ್ ಬಿಟ್ಟು ಹೇಗೆ ಮಾತಾಡ್ತಿದ್ದಾನೆ ದುರ್ಯೋಧನ? ಸ್ವಲ್ಪ ಅಪರಾಧಯುಕ್ತವಾಗಿ ಮಾತನಾಡ್ತಾ ಇದ್ದಾನೆ. ಅರ್ಜುನನ ಹೆಂಡತಿ ದ್ರೌಪದಿಯ ತಂದೆ ದ್ರುಪದ. ದ್ರೋಣಾಚಾರ್ಯರಿಗೂ ದ್ರುಪದನಿಗೂ ಒಂದು ರಾಜಕೀಯ ಕಲಹ ಇರುತ್ತೆ. ಸೊ ಕಲಹದ ಕಾರಣದಿಂದ ದ್ರುಪದನು ಒಂದು ಮಹಾಯಾಗವನ್ನು ಮಾಡಿ ದ್ರೋಣಾಚಾರ್ಯರನ್ನು ಕೊಲ್ಲಬಲ್ಲ ಮಗನನ್ನು ಪಡೆಯುವ ವರವನ್ನು ಪಡಿತಾನೆ. ಇದು ದ್ರೋಣಾಚಾರ್ಯರಿಗೂ ಚೆನ್ನಾಗಿ ತಿಳಿದಿರುತ್ತೆ. ಆದ್ರೂ ಕೂಡ ದ್ರುಪದನ ಮಗ ದೃಷ್ಟದ್ಯುಮ್ನನಿಗೆ ಯುದ್ಧ ವಿದ್ಯೆಯನ್ನು ಕಲಿಸಲು ಅವರು ಒಪ್ಪಿದರು. ಉದಾರ ಮನಸ್ಸಿನಿಂದ ಬ್ರಾಹ್ಮಣರಾಗಿ, ಯಾಕೆಂದ್ರೆ ಅವರಿಗೆ ಸಾವಿನ ಭಯ ಇರೋದಿಲ್ಲ. ಧರ್ಮವನ್ನು ಪಾಲಿಸುವುದರಲ್ಲಿ, ಅಂದ್ರೆ ಹಿಂದಿನ ಕಾಲದಲ್ಲಿ ಧರ್ಮವನ್ನು ಪಾಲಿಸುವುದರಲ್ಲಿ ಮುಂದಿರ್ತಾ ಇದ್ರು ಅವರು. ಸಾವಿಗಿಂತಲೂ ಅವರಿಗೆ ಧರ್ಮ ಮುಖ್ಯವಾಗಿತ್ತು. ಯಾರಾದ್ರೂ ನನ್ನಲ್ಲಿ ವಿದ್ಯಾಪೇಕ್ಷೆಯಿಂದ ಬಂದ್ರೆ ಅವರಿಗೆ ಖಂಡಿತವಾಗಿ ಅದನ್ನು ಬೋಧಿಸ್ಬೇಕು ಅಂತ ಹೇಳಿ ದ್ರೋಣಾಚಾರ್ಯರು ಅವರಿಗೆ ತಿಳಿದಿತ್ತು. ಆದುದರಿಂದ ಅವರು ದ್ರುಪದನ ಮಗ ದೃಷ್ಟದ್ಯುಮ್ನನಿಗೆ ಯುದ್ಧ ವಿದ್ಯೆಯನ್ನು ಕಲಿಸಲು ಒಪ್ಪಿದ್ರು. ಕುರುಕ್ಷೇತ್ರ ರಣರಂಗದಲ್ಲಿ ಈಗ ದೃಷ್ಟದ್ಯುಮ್ನ ಪಾಂಡವರ ಪಕ್ಷವನ್ನು ಸೇರಿ ಸೇನಾವ್ಯೂಹ ರಚನೆಯನ್ನು ಮಾಡಿದ್ರು. ಇದೆಲ್ಲವನ್ನು ದೃಷ್ಟದ್ಯುಮ್ನ ದ್ರೋಣಾಚಾರ್ಯರಿಂದಲೇ ಕಲಿತದ್ದು, ಈ ಸೇನೆಯನ್ನು ಹೇಗೆ ರಚನೆ ಮಾಡ್ಬೇಕು ಅಂತ. ಈಗ ಪಾಂಡವರಿಗೆ ವ್ಯೂಹ ರಚನೆ ಮಾಡಿಕೊಟ್ಟಿದ್ದಾನೆ. ಈಗ ದುರ್ಯೋಧನ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನೀವು ನಿಮ್ಮ ಶಿಷ್ಯ ಮಾಡಿರುವಂತ ಒಂದು ವ್ಯೂಹ ರಚನೆಯನ್ನು ನೋಡಿ ಅಂತ ವ್ಯಂಗ್ಯವಾಗಿ ನುಡಿತಾ ಇದ್ದಾನೆ. ಇದೇ ರೀತಿ ಪಾಂಡವರ ಬಗ್ಗೆ ನೀವು ಉದಾರ ಆಗ್ಬಾರ್ದು ಅಂತ ಹೇಳಲು ಬಯಸ್ತಾ ಇದ್ದಾನೆ. ನಾವು ಅವನ ಮುಖವನ್ನು ನೋಡ್ಬೋದು, ಅವನು ಯಾವ ರೀತಿಯಾಗಿ ಗುರುವಿಗೆ ಒಂದು ಅಪರಾಧಯುಕ್ತವಾಗಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ. ಅಂದ್ರೆ ಅಲ್ಲಿ ದುರ್ಯೋಧನನಿಗೆ ಭಯ ಇರುತ್ತೆ, ಇಲ್ಲಿ ಮತ್ತೆ ಇವರು ಪಾಂಡವರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ಹೇಳಿ ಎಚ್ಚರಿಸುವಂತದ್ದು, ಈ ರೀತಿಯಾಗಿ ಗುರುವಿಗೆ ಅವರ ತಪ್ಪನ್ನು ತೋರಿಸುವಂತದ್ದು, ಇದು ಅಪರಾಧಯುಕ್ತವಾಗಿದೆ. ಸೊ ದುರ್ಯೋಧನನ ರಾಜಕೀಯ ನಡವಳಿಕೆಯನ್ನು ವಿಶ್ಲೇಷಿಸಿ. ಈ ಉತ್ತರವನ್ನು ಚಾಟ್ ಅಲ್ಲಿ ಹಾಕಬಹುದು. ದುರ್ಯೋಧನನ ರಾಜಕೀಯ ನಡವಳಿಕೆ: ದ್ರೋಣಾಚಾರ್ಯರು ಈ ಬಾರಿ ಪಾಂಡವರೊಂದಿಗೆ ಸೌಮ್ಯವಾಗಿರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ದೃಷ್ಟದ್ಯುಮ್ನನನ್ನು ದ್ರುಪದ ಪುತ್ರೇಣ, ದ್ರೋಣನ ಶತ್ರು ದ್ರುಪದನ ಮಗ ಎಂದು ಕರೆಯುವುದು. ಹೇಳಿದ್ರೆ ಇಲ್ಲಿ ದುರ್ಯೋಧನ ಏನ್ ಮಾಡ್ತಾ ಇದ್ದಾನೆ, ದ್ರೋಣಾಚಾರ್ಯರಿಗೆ ಅವರ ತಪ್ಪನ್ನು ತೋರಿಸ್ತಾ ಇರುವಂತದ್ದು. ನೋಡಿ, ನೀವು ಈ ರೀತಿ ತಪ್ಪು ಮಾಡಿದೀರಾ, ಮುಂದೇನು ಮಾಡ್ಬೇಡಿ ಅಂತ ಹೇಳಿ. ದ್ರೋಣಾಚಾರ್ಯರು ಯುದ್ಧವನ್ನು ಗಂಭೀರವಾಗಿ ಪರಿಗಣಿಸಲು ಪಾಂಡವರ ಕಡೆಯಿಂದ ಬಂದ ಎಲ್ಲಾ ಮಹಾನ್ ವೀರರನ್ನು ಉಲ್ಲೇಖಿಸಿದರು. ಭೀಮ ಮತ್ತು ಅರ್ಜುನರೊಂದಿಗೆ ಯುದ್ಧದಲ್ಲಿ ಎಲ್ಲರೂ ಸಮಾನರು ಎಂದು ಅವರು ಹೇಳ್ತಾರೆ. ತನ್ನ ಕಡೆಯಿಂದ ಮಹಾನ್ ವೀರರ ಹೆಸರನ್ನು ಹೇಳುವಾಗ ಅವನು ಮೊದಲು ಹಿರಿಯನಾದ ಭೀಷ್ಮನಿಗಿಂತ ಮುಂಚೆಯೇ ದ್ರೋಣಾಚಾರ್ಯರ ಹೆಸರನ್ನು ಉಲ್ಲೇಖಿಸಿದರು. ಏಕೆಂದ್ರೆ ಕ್ಷತ್ರಿಯನ ಹೆಸರನ್ನು ಹೇಳುವ ಮೊದಲು ಬ್ರಾಹ್ಮಣನ ಹೆಸರನ್ನು ಉಲ್ಲೇಖಿಸುವುದು ಸ್ವೀಕಾರಾರ್ಹ ಶಿಷ್ಟಾಚಾರವಾಗಿದೆ. ಇದು ದುರ್ಯೋಧನನ ರಾಜಕೀಯ ನಡವಳಿಕೆ. ಅವನು ಇಲ್ಲಿ ದ್ರೋಣಾಚಾರ್ಯರ ಹೆಸರನ್ನು ಮೊದಲಿಗೆ ಹೇಳ್ತಾನೆ, ಯಾಕಂತ ಹೇಳಿದ್ರೆ ಬ್ರಾಹ್ಮಣರಿಗೆ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳಿ. ಅವರು ಕೃಪಾಚಾರ್ಯ ಅಂತ ಹೇಳಿದ್ರೆ ದ್ರೋಣಾಚಾರ್ಯರ ಸೋದರ ಮಾವ, ಮತ್ತು ಅಶ್ವತ್ಥಾಮ ದ್ರೋಣಾಚಾರ್ಯರ ಮಗ, ಅವರ ಹೆಸರನ್ನು ಮುಖ್ಯ ನಾಯಕರಾಗಿ ಉಲ್ಲೇಖಿಸಿದ್ದಾರೆ. ಅವನು ಮಹಾರಥಿಯಲ್ಲದಿದ್ದರೂ ವಿಕರ್ಣನ, ದುರ್ಯೋಧನನ ಕಿರಿಯ ಸಹೋದರ ಹೆಸರನ್ನು ಹೇಳಿದನು. ಅವನ ಪರವಾಗಿ ಹೋರಾಡಲು ಅವನನ್ನು ಪ್ರೇರೇಪಿಸುವ ಸಲುವಾಗಿ ದ್ರೌಪದಿಯ ವಸ್ತ್ರಾಪರಣದ ಘಟನೆಯನ್ನು ವಿರೋಧಿಸಿದ ಕೌರವನ ಕಡೆಯಿಂದ ಅವನು ಒಬ್ಬನೇ. ಅವನು ಹೇಳಿದನು, ನನ್ನ ಸಲುವಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧರಾಗಿರುವ ಅನೇಕ ವೀರರು ಇದ್ದಾರೆ. ಅವರು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾರೆ ಮತ್ತು ಸೇನೆಯನ್ನು ರಚಿಸುವ ವಿಜ್ಞಾನದಲ್ಲಿ ಅನುಭವಿಯಾಗಿದ್ದಾರೆ. ಇಷ್ಟು ದುರ್ಯೋಧನನ ಒಂದು
ಮನಸ್ಥಿತಿಯನ್ನು ನಾವಿಲ್ಲಿ ನೋಡ್ಬೋದು. ಯಾವ ರೀತಿಯಾಗಿ ಒಂದು ಎಲ್ಲರನ್ನು ಆಚಾರ್ಯರಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾನೆ. ಆರು ವಿಧದ ಆಕ್ರಮಣಕಾರರು, ಇಲ್ಲಿ 6 ವಿಧವನ್ನು ನೋಡ್ಬೋದು ನಾವು. ದುರ್ಯೋಧನಲ್ಲಿ ಈ ಆಕ್ರಮಣ ಮಾಡುವಂತ ಗುಣ ಇರುತ್ತೆ. ಅದು ಯಾವ್ದಂತ ಹೇಳಿದ್ರೆ ವಿಷ ಕೊಡುವವನು. ದುರ್ಯೋಧನನು ಭೀಮನಿಗೆ ವಿಷಪೂರಿತ ಪಾಯಸ ತಿನ್ನಿಸ್ತಾನೆ. ಬೆಂಕಿ ಹಚ್ಚುವವನು. ದುರ್ಯೋಧನನು ಪಾಂಡವರಿಗೆ 1 ಲಕ್ಷದ ಮನೆಯನ್ನು ನಿರ್ಮಿಸಲು ವ್ಯವಸ್ಥೆ ಮಾಡಿದನು ಮತ್ತು ಅವರನ್ನು ದಾಳಿ ಮಾಡಲು ಸಿದ್ಧರಾಗಿ ಮಲಗಿದ್ದಾಗ ಅದನ್ನು ಸುಟ್ಟು ಹಾಕಲು ಸಂಚು ರೂಪಿಸಿದನು. ಮಾರಕ ಆಯುಧಗಳಿಂದ ದಾಳಿ ಮಾಡುವವನು. ಶಕುನಿಯ ಪಗಡೆಯ ಆಟದಲ್ಲಿ ಮೋಸ ಮಾಡಿ ಅವರ ಸಂಪತ್ತನ್ನೆಲ್ಲ ದೋಚಿದ್ರು. ಒಬ್ಬ ಕಳ್ಳ. ನಂತರ ಕೌರವರು ಪಾಂಡವರ ಭೂಮಿಯನ್ನು ಆಕ್ರಮಿಸಿಕೊಂಡರು. ಇನ್ನೊಬ್ಬರ ಭೂಮಿಯನ್ನು ಆಕ್ರಮಿಸಿಕೊಂಡವನು. ಅಂತಿಮವಾಗಿ ಅವರು ದ್ರೌಪದಿಯನ್ನು ಕದ್ದೊಯ್ದರು. ಒಮ್ಮೆ ದಾಳಗಳ ಆಟದ ಸಮಯದಲ್ಲಿ ಮತ್ತು ಒಮ್ಮೆ ಜಯದ್ರಥ ಅವಳನ್ನು ಅಪಹರಿಸಲು ಪ್ರಯತ್ನಿಸಿದಾಗ, ಅಂದ್ರೆ ಇನ್ನೊಬ್ಬನ ಹೆಂಡತಿಯನ್ನು ಅಪಹರಿಸುವವನು. ಈ ಒಂದು 6 ವಿಧದ ಆಕ್ರಮಣಕಾರನಾಗಿದ್ದನು. ಇದು ಯಾಕೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಂಥವರ ಮೇಲೆ ಅನುಕಂಪವನ್ನು ತೋರಿಸಬಾರ್ದು ಅಂತ ಹೇಳಿ. ಇಲ್ಲಿ ಅರ್ಜುನ ಯುದ್ಧ ಮಾಡೋದಿಲ್ಲ, ನನಗೆ ದುಃಖ ಆಗ್ತಾ ಇದೆ, ಇವರನ್ನೆಲ್ಲ ಸಾಯಿಸ್ಬೇಕಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಇದನ್ನಿಲ್ಲಿ ಹೇಳಲಾಗ್ತದೆ. ಸಘೋಷೋದಾರ್ಥ ರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯ ನಭಶ್ಚ ಪೃಥಿವೀಂ ಚೈವ ತುಮುಲೋ ಅಭ್ಯನುನಾದಯನ್. ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ಇದು ಹೇಗೆ ಸಂಭವಿಸುತ್ತದೆ? ಇದು ನೀವು ಚಾಟಲ್ಲಿ ಹಾಕಬಹುದು. ಹೇಳಿದ್ರೆ ಭಗವಂತ ತಮ್ಮ ಶಂಖವನ್ನು ಊದ್ತಾರೆ. ಕೃಷ್ಣ ಅರ್ಜುನರು ತಮ್ಮ ದಿವ್ಯ ಶಂಖವನ್ನು ಊದ್ತಾರೆ. ಕೃಷ್ಣನ ಶಂಖ ಪಾಂಚಜನ್ಯ, ಅರ್ಜುನನ ಶಂಖ ದೇವದತ್ತ. ಪಾಂಚಜನ್ಯಂ ಹೃಷಿಕೇಶು, ದೇವದತ್ತ ಧನಂಜಯ ಅಂತ ಹೇಳಲಾಗ್ತದೆ. ಕೃಷ್ಣ ತನ್ನ ದಿವ್ಯವಾದ ಪಾಂಚಜನ್ಯ ಶಂಖವನ್ನು ಊದುವಂಥದ್ದು. ಅರ್ಜುನ ದೇವದತ್ತ ಶಂಖವನ್ನು ಊದುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಶಂಖಗಳ ದಿವ್ಯನಾದದಿಂದ ಕೌರವರಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ಅಂದ್ರೆ ಇದು ಪಾಂಡವರಿಗೆ ಮಂಗಳಕರವಾಗುತ್ತೆ. ಕೃಷ್ಣ ಶಂಖದಿಂದ ಬಂದಿರುವಂತಹ ದಿವ್ಯನಾದದಿಂದ ಕೌರವರ ಹೃದಯಗಳು ಚೂರು ಚೂರು ಮಾಡುತ್ತೆ. ಇದು ಅಮಂಗಳಕರ ಏನೋ ಘಟಿಸುತ್ತೆ ಅನ್ನೋದು ತಿಳಿಯುತ್ತೆ, ಅನಿಸುತ್ತೆ. ಎಲ್ಲಿ ನಾವು ಯುದ್ಧವನ್ನು ಸೋಲ್ತೀವೋ ಅಂತ ಅವರಲ್ಲಿ ಭಯ ಉಂಟಾಗುತ್ತೆ. ಆದ್ರೆ ಪಾಂಡವರಿಗೆ ಅದರಿಂದ ಒಳ್ಳೆ ಅನುಭವ ಆಗುತ್ತೆ. ಯಾಕೆಂತ ಹೇಳಿದ್ರೆ ಧರ್ಮದ ಪರವಾಗಿ, ಧರ್ಮದ ಕಡೆಯಲ್ಲಿ ಇದ್ದ ಕಾರಣ ಪಾಂಡವರಿಗೆ ಇದು ಒಳ್ಳೆಯ ಅನುಭವ ಆಗುತ್ತೆ. ಆದ್ರೆ ಕೌರವರಿಗೆ ಏನಾಗುತ್ತೆ, ಅವರು ಅಧರ್ಮದ ಹಾದಿಯಲ್ಲಿ ಇದ್ದ ಕಾರಣ ಅವರಿಗೆ ಇದು ಭಯವನ್ನು ಉಂಟು ಮಾಡುತ್ತೆ. ಅವರು ಸೋಲ್ತಾರೆ ಅಂತ ಹೇಳಿ ಅವರಿಗೆ ಅನಿಸ್ತದೆ ಈ ಒಂದು ಶಂಖಗಳ ಒಂದು ಧ್ವನಿಯನ್ನು ಕೇಳಿದ ನಂತರ. ಸೊ ನಮಗೆಲ್ಲರಿಗೂ ಗೊತ್ತು, ಪಾಂಡವರು ಯುದ್ಧವನ್ನು ಗೆಲ್ತಾರೆ. ಪಾಂಡವರ ವಿಜಯದ ಚಿಹ್ನೆಗಳು ಯಾವುವು ಇದನ್ನು ನೀವು ಚಾಟಲ್ಲಿ ನೀಡಬಹುದು. ಮೊದಲಿಗೆ ಧರ್ಮಕ್ಷೇತ್ರ ಹೇಳಿದ್ರೆ, ಈ ಕುರುಕ್ಷೇತ್ರ ಧರ್ಮಕ್ಷೇತ್ರ ಆಗಿರುವ ಕಾರಣ ಯಾರು ಧರ್ಮವನ್ನು ಪಾಲಿಸ್ತಾರೆ ಅವರಿಗೆ ಜಯ ಪ್ರಾಪ್ತಿಯಾಗುತ್ತೆ. ಎರಡನೇ ಕಾರಣ ದೈವಿಕ ರಥ. ಇದು ಈ ರಥ ಇಂದ್ರನಿಂದ ಕೊಡಲ್ಪಟ್ಟಿದೆ. ಅರ್ಜುನನಿಗೆ ಅಗ್ನಿದೇವ ಈ ರಥವನ್ನು ಕೊಟ್ಟಿದ್ದಾರೆ. ಅಗ್ನಿದೇವ ಕೊಟ್ಟಿರುವಂತದ್ದು. ಇದು ಕೂಡ ಗೆಲುವು ನಿಶ್ಚಿತ ಎಂದು ಹೇಳಲಾಗ್ತದೆ. ಕಪಿಧ್ವಜ ಇಲ್ಲಿ ನೋಡ್ಬೋದು ನೀವು. ಕಪಿಧ್ವಜ ಇದೆ ಅಂತ ಹೇಳಿದ್ರೆ, ಅರ್ಜುನನ ರಥದ ಮೇಲೆ ಹನುಮಾನ್ ವಿರಾಜಮಾನವರಾಗಿದ್ದಾನೆ. ಹನುಮಾನ್ ರಾಮಾಯಣದ ಹೀರೋ ಆಗಿರ್ತಾನೆ. ರಾಮಾಯಣದಲ್ಲಿ ಹನುಮಾನ್ನ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಹನುಮಾನ್ ಎಲ್ಲಿರ್ತಾನೋ ಅಲ್ಲಿ ವಿಜಯ ಖಂಡಿತ ಎಂದು ತೋರಿಸ್ತದೆ. ಇಲ್ಲಿ ನೋಡ್ಬೋದು ನೀವು ಕಪಿಧ್ವಜ. ನಂತರ ಶಂಖನಾದ ಅಂದ್ರೆ ಭಗವಂತನ ದಿವ್ಯ ಶಂಖದ ನಾದದಿಂದ ಹೊರಹೊಮ್ಮಿರುವ ಒಂದು ದಿವ್ಯವಾದ ಧ್ವನಿ ಪಾಂಡವರು ವಿಜಯ ಆಗ್ತಾರೆ ಅನ್ನೋದನ್ನ ತೋರಿಸುತ್ತೆ. ಗಾಂಡೀವ ಪಶುಪತಾಸ್ತ್ರ. ಇದು ಶಿವನನ್ನು ಮೆಚ್ಚಿಸಿ ಅರ್ಜುನ ಪಡೆಯುವಂಥದ್ದು. ಅರ್ಜುನನಿಗೆ ಶಿವನ ಒಂದು ಬ್ಲೆಸ್ಸಿಂಗ್ಸ್ ಇರುತ್ತೆ. ನಂತರ ತೆಕ್ತ ಜೀವಿತ ಅಂದ್ರೆ ಜೀವನವನ್ನೇ ಮುಡಿಪಾಗಿಟ್ಟವರಿಗೆ ಜಯ ಖಂಡಿತ ಅಂತ ಹೇಳಲಾಗ್ತದೆ. ಮೋಕ್ಷದ ಏಕಾದಶಿ. ಏಕಾದಶಿ ಅನ್ನೋದು ತುಂಬಾ ಮಂಗಳಕರವಾಗಿರುವಂಥದ್ದು.
ಸೊ ಆ ದಿವಸ ಯಾರು ಭಗವಂತನ ಆದೇಶದ ಪ್ರಕಾರ ನಡೀತಾರೆ ವಿಜಯ ಪ್ರಾಪ್ತಿಯಾಗುತ್ತೆ ಎಂದು ಹೇಳಲಾಗ್ತದೆ. ಇನ್ನೊಂದು ಭಾಗ್ಯಲಕ್ಷ್ಮಿ, ಎಲ್ಲಿ ಭಗವಂತ ಇರ್ತಾನೆ ಅಲ್ಲಿ ಭಾಗ್ಯಲಕ್ಷ್ಮಿ ಇದ್ದೇ ಇರ್ತಾಳೆ. ಋಷಿಕೇಶ ಹೇಳಿದ್ರೆ ಕೃಷ್ಣನನ್ನು ಋಷಿಕೇಶ ಎಂದು ಹೇಳಲಾಗ್ತದೆ. ಕೃಷ್ಣ ಇಲ್ಲಿ ಡೈರೆಕ್ಟ್ ಆಗಿ ಅರ್ಜುನನ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಡೈರೆಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾನೆ. ಕೃಷ್ಣ ಎಲ್ಲರ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವಂಥದ್ದು. ಸ್ಪೆಷಲಿ ಇಲ್ಲಿ ಯುದ್ಧ ಭೂಮಿಯಲ್ಲಿ ಅರ್ಜುನನ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದ್ರಿಂದ ಅವರನ್ನು ಋಷಿಕೇಶ ಎಂದು ಹೇಳಲಾಗ್ತದೆ. ಸೊ ಈ ಎಲ್ಲಾ ಕಾರಣಗಳಿಂದ ಪಾಂಡವರು ಯುದ್ಧದಲ್ಲಿ ಗೆಲ್ಲುವುದು ನಿಶ್ಚಯವಾಗಿತ್ತು ಎಂದು ನಾವು ನೋಡ್ಬೋದು. ಸೊ ಇಲ್ಲಿ ಅರ್ಜುನನಲ್ಲಿ ಆ ಒಂದು ಯುದ್ಧ ಭೂಮಿಯಲ್ಲಿ ನಿಂತು ನೋಡ್ತಾ ಇದ್ದಾನೆ ಪಾಂಡವರು ಮತ್ತು ಕೌರವರು ಈ ಸೇನೆಯನ್ನು ನೋಡ್ತಾ ಇದ್ದಾನೆ. ಸೇನೆಯನ್ನು ನೋಡಿ ಏನಾಗ್ತಾ ಇದೆ ಅವನಿಗೆ, ಈ ಸೈನಿಕರನ್ನೆಲ್ಲ ಸಾಯಿಸ್ಬೇಕು, ಬಂಧು ಬಾಂಧವರನ್ನೆಲ್ಲ ಸಾಯಿಸ್ಬೇಕಲ್ಲ ಅಂತ ಹೇಳಿ ಅವನ ಹೃದಯ ಹೇಗಿರುತ್ತೆ, ಅವನ ಮೃದು ಹೃದಯ ಕರುಣಾಮಯಿ ಸ್ವಭಾವದಿಂದಾಗಿ ಅರ್ಜುನನ ದೇಹದ ವಿವಿಧ ಲಕ್ಷಣಗಳನ್ನು ಇಲ್ಲಿ ನೋಡ್ಬೋದು. ಇದು ನೀವು 29ನೇ ಶ್ಲೋಕದಲ್ಲಿ ನೋಡ್ತೀರಿ. ಅಂಗಗಳು ನಡುಗೋದು, ಬಾಯಿ ಒಣಗೋದು, ಇಡೀ ಶರೀರವು ಕಂಪಿಸ್ತಿದೆ, ಕೂದಲು ನಿಮರುತ್ತಿದೆ, ಗಾಂಡೀವ ಧನಸ್ಸು ಕೈಯಿಂದ ಜಾರುತ್ತಿದೆ, ನನ್ನ ಚರ್ಮವು ಉರಿಯುತ್ತಿದೆ, ನಿಲ್ಲುವುದಕ್ಕೂ ನನಗೆ ಆಗುತ್ತಿಲ್ಲ, ಮನಸ್ಸು ಸುತ್ತುತ್ತಿದೆ. ಈ ರೀತಿಯಾಗಿ ಆಗ್ತಾ ಇದೆ ಅರ್ಜುನನಿಗೆ. ಇವರನ್ನೆಲ್ಲ ಸಾಯಿಸ್ಬೇಕಲ್ಲ ಅಂತ ಹೇಳಿ ಅವನಿಗೆ ಬಹಳ ದುಃಖ ಉಂಟಾಗ್ತಾ ಇದೆ. ಸೊ ಇಲ್ಲಿ 5 ಕಾರಣಗಳನ್ನು ಕೊಡ್ತಾನೆ ಅರ್ಜುನ, ಯುದ್ಧ ಮಾಡೋದಿಲ್ಲ ನಾನು ಅಂತ. ಏನಂತ ಹೇಳ್ತಾ ಇದ್ದಾನೆ ಅವನು? ಸಹಾನುಭೂತಿ, ಇವರನ್ನೆಲ್ಲ ಸಾಯಿಸ್ಬೇಕಲ್ಲ, ಸಹಾನುಭೂತಿ, ಅನುಕಂಪ ಉಂಟಾಗ್ತಾ ಇದೆ. ಸಂತೋಷವಿಲ್ಲ, ಇದು ನೀವು 31ನೇ ಶ್ಲೋಕದಲ್ಲಿ ನೋಡ್ಬೋದು. ಸಹಾನುಭೂತಿ ಅಂದ್ರೆ 28ನೇ ಶ್ಲೋಕದಲ್ಲಿ ನೋಡ್ತೀರಿ. ಪಾಪ ಚಟುವಟಿಕೆಗಳ ಭಯ 36ನೇ ಶ್ಲೋಕದಲ್ಲಿ. ನಂತರ ಕುಟುಂಬ ಸಂಪ್ರದಾಯಗಳು ನಾಶವಾಗ್ತದೆ. ನಂತರ ನಿರ್ಣಯವಿಲ್ಲ, ಯಾವ್ದು ಡಿಸಿಷನ್ ತಗೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕೃಷ್ಣ ಅಂತ ಹೇಳ್ತಾನೆ ಅರ್ಜುನ. ಅದನ್ನ ನಾವು ಈಗ ವಿವರವಾಗಿ ನೋಡಲಿದ್ದೇವೆ. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಜುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಅರ್ಜುನನು ಹೇಳಿದನು, ಕೃಷ್ಣ, ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿಯು ಒಣಗುತ್ತಿದೆ. ಹೇಳಿದ್ರೆ ಇಲ್ಲಿ ಯಾರೆಲ್ಲ ಬಂದಿದ್ದಾರೆ ಯುದ್ಧ ಭೂಮಿಯಲ್ಲಿ? ಅವನು ಹೇಳ್ತಾನೆ ಅರ್ಜುನ, ಕೃಷ್ಣ ಸಾರಥಿಯಾಗಿರ್ತಾನೆ ಅರ್ಜುನನಿಗೆ. ಕೃಷ್ಣ, ರಥವನ್ನು ತೆಗೆದುಕೊಂಡೋಗಿ 2 ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸು, ಯುದ್ಧದಲ್ಲಿ ಯಾರೆಲ್ಲ ಬಂದಿದ್ದಾರೆ ಅಂತ ನನಗೆ ನೋಡ್ಬೇಕು ಅಂತೇಳಿ. ಅವಾಗ ನೋಡಿದಾಗ ಅವನಿಗೆ ದುಃಖ ಆಗ್ತದೆ, ಇವರನ್ನೆಲ್ಲ ಸಾಯಿಸ್ಬೇಕಲ್ಲ, ಬಂಧು ಬಾಂಧವರನ್ನು ಸಾಯಿಸ್ಬೇಕಲ್ಲ ಅಂತ ಹೇಳಿ ಆ ಒಂದು ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ಅವಯವಗಳು ಕಂಪಿಸುತ್ತಿವೆ, ಬಾಯಿ ಒಣಗುತ್ತಿದೆ. ನ ಚಾಶ್ರೇಯೋನುಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಯಾವ ಶ್ರೇಯಸ್ಸು ಆಗಲಾರದು. ಅನಂತರವು ನಾನು ಯಾವುದೇ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ. ಸೊ ಇಲ್ಲಿ ನನ್ನ ಈಗ ನಾವು ಯಾವುದೇ ಒಂದು ನಮಗೆ ಸಂತೋಷ ಆದಾಗ ನಾವು ನಮ್ಮ ಬಳಗದವರ ಜೊತೆ ಅದನ್ನ ಹಂಚಿಕೊಳ್ತೇವೆ. ಸೊ ಇಲ್ಲಿ ಅರ್ಜುನ ಹೇಳುವಂಥದ್ದು, ಇವರನ್ನೆಲ್ಲ ಸಾಯಿಸಿಬಿಟ್ಟು ನಾನು ಈ ಸಂತೋಷವನ್ನು ಯಾರ ಜೊತೆ ಹಂಚಿಕೊಳ್ಳಿ, ನನಗೆ ಇದರಿಂದ ಒಳ್ಳೇದಾಗೋದಿಲ್ಲ, ಹಾಗಾಗಿ ನನಗೆ ಇದು ಯಾವುದು ಕೂಡ ಬೇಡ ಅಂತ ಹೇಳುವಂಥದ್ದು. ಪಾಪಮೇವಾಶ್ರಯೇ ಸ್ಮಾನ್ಮಾತತಾಯಿನಃ ತಸ್ಮಾನ್ನರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಾ ಸ್ಯಾಮ ಮಾಧವ. ಇಂತಹ ಆಕ್ರಮಣಕಾರರನ್ನು ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯ ದೇವತೆಯ ಪತಿಯಾದ ಮಾಧವನೇ, ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನನ್ನು ಪಡೆಯುತ್ತೇವೆ? ನಾವು ಸುಖವಾಗಿರಲು ಹೇಗೆ ಸಾಧ್ಯ? ಸೊ ನೀವು
ನೋಡಿದ್ರಿ ಆಕ್ರಮಣಕಾರ ಅಂತ ಹೇಳಿದ್ರೆ ದುರ್ಯೋಧನಲ್ಲಿ ಯಾವುದೆಲ್ಲ ಒಂದು ಗುಣಗಳಿದ್ವು ಅಂತೇಳಿ. ಸೊ ಇವರನ್ನು ಕೊಂದ್ರೆ ಪಾಪವೇ ಬರ್ತದೆ, ಇವರನ್ನು ಕೊಲ್ಲುವುದು ಸರಿಯಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ, ಪಾಪ ಬರ್ತದೆ ಅಂತ ಹೇಳಿ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃಷ್ಣ ಮಧರ್ಮೋಭಿ ಭವತ್ಯುತ. ಕುಲಕ್ಷಯವಾದರೆ ಸನಾತನವಾದ ಕುಲಧರ್ಮವು ನಾಶವಾಗುತ್ತದೆ, ಧರ್ಮವು ನಷ್ಟವಾದರೆ ಕುಟುಂಬದಲ್ಲಿ ಉಳಿದ ಭಾಗವು ಅಧರ್ಮದ ವಶವಾಗುತ್ತದೆ. ಈಗ ಯುದ್ಧದಲ್ಲಿ ಸೈನಿಕರೆಲ್ಲ ಸತ್ತು ಹೋದ್ರೆ ಏನಾಗುತ್ತೆ, ಅವರ ಮಕ್ಕಳು ಹೆಂಡತಿ ಮಕ್ಕಳಿಗೆ ಯಾರು ಒಂದು ಮಾರ್ಗದರ್ಶನ ನೀಡುವವರು ಇರೋದಿಲ್ಲ, ಅಲ್ಲಿ ಕುಟುಂಬ ಸಂಪ್ರದಾಯಗಳು ನಾಶವಾಗ್ತದೆ ಅಂತೇಳಿ ಇಲ್ಲಿ ಅರ್ಜುನನ ಅನಿಸಿಕೆ. ನ ಚೈತದ್ವಿದ್ಮಃ ಕತರನ್ನು ನ ಚೈತದ್ವಿದ್ಮಃ ಕತರನ್ನೋ ಗರಿಯೋ ಯದ್ವಾ ಜಯೇಮ ಯದಿ ವಾ ನೋ ಜಯೇಯುಃ ಯಾನೇವಾ ಹತ್ವನಾ ಚಿಚೀವಿಷಾಮ ತೇವ ಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ಅವರನ್ನು ಸೋಲಿಸುವುದು ಅಥವಾ ಅವರಿಂದ ಸೋಲುವುದು ಎರಡರಲ್ಲಿ ಯಾವುದು ಉತ್ತಮ ಎಂದು ನಮಗೆ ತಿಳಿಯದು. ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ, ಆದರೂ ರಣರಂಗದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ. ಸೊ ಇಲ್ಲಿ ಅರ್ಜುನನ್ಗೆ 5ನೇ ಒಂದು ಕಾರಣ ಹೇಳುವಂಥದ್ದು, ಏನು ನಿರ್ಣಯ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನ್ ಡಿಸಿಷನ್ ತಗೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕೃಷ್ಣ. ಅವರಿಂದ ಸೋಲ್ಬೇಕಾ, ಅವರಿಂದ ಗೆಲ್ಬೇಕಾ, ಅಥವಾ ಇದು ಯುದ್ಧ ಬಿಟ್ಟು ಕಾಡಿಗೆ ಹೋಗ್ಬೇಕಾ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದ್ರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ. ಅಂದ್ರೆ ಇಲ್ಲಿ ಅರ್ಜುನ ಏನ್ ಮಾಡ್ತಾ ಇದ್ದಾನೆ, ಆ ಯುದ್ಧ ಭೂಮಿಯಲ್ಲಿ ಒಂದು ಅನುಕಂಪವನ್ನು ತೋರಿಸ್ತಾ ಇದ್ದಾನೆ. ಆಕ್ಚುಲಿ ಕ್ಷತ್ರಿಯ ಧರ್ಮ ಏನಾಗಿರುತ್ತೆ, ಅವನು ಯುದ್ಧ ಮಾಡ್ಬೇಕು, ಆದ್ರೆ ಇಲ್ಲಿ ಒಂದು ಅರ್ಜುನ ಈ ರೀತಿಯಾದ ಒಂದು ದುಃಖವನ್ನು ವ್ಯಕ್ತಪಡಿಸುವಂಥದ್ದು. ಇದಕ್ಕೆಲ್ಲ ಭಗವಂತ ನಾಳೆಯ ಅಧ್ಯಾಯದಲ್ಲಿ ಉತ್ತರವನ್ನು ನೀಡ್ತಾನೆ. ಇವತ್ತಿನ ಅಧ್ಯಾಯದಲ್ಲಿ ಇಷ್ಟು ಪ್ರಮುಖವಾದ ಒಂದು ಶ್ಲೋಕಗಳನ್ನ ತಿಳಿಯಲಾಗುತ್ತದೆ. ಆದ್ರೆ ನಿಮಗೆ ನಾಳಿನ ಅಧ್ಯಾಯಗಳಿಂದ ಹೆಚ್ಚು ಒಂದು ಶ್ಲೋಕಗಳು ನೋಡ್ಬೋದು, ದೊಡ್ಡ ಅಧ್ಯಾಯವಾಗಿರ್ತದೆ. ಇವತ್ತಿನ ಅಧ್ಯಾಯ ಸಣ್ಣ ಅಧ್ಯಾಯ ಆಗ್ತದೆ, ಯಾಕಂತ ಹೇಳಿದ್ರೆ ನಾಳಿನ ಅಧ್ಯಾಯದಿಂದ ಕೃಷ್ಣ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಸೊ ಹಾಗಾಗಿ ನೀವು ಹೆಚ್ಚು ತಿಳಿಯಬಹುದು. ಸೊ ಇದನ್ನು ನೀವು ಚಾಟಲ್ ಹಾಕ್ಬೋದು. ನೀವು ಯಾವುದಕ್ಕೆ ಸಂಬಂಧಿಸಿರ್ಬೋದು, ಸಹಾನುಭೂತಿ, ಸಂತೋಷವಿಲ್ಲ, ಪಾಪ ಚಟುವಟಿಕೆಗಳ ಭಯ, ಕುಟುಂಬ ಸಂಪ್ರದಾಯಗಳು ನಾಶವಾಗ್ತದೆ, ನಿರ್ಣಯವಿಲ್ಲ. ಸೊ ಈ ಎಲ್ಲಾ ಒಂದು ಕಾರಣಗಳಿಗೆ ಭಗವಂತ ನಾಳಿನ ಅಧ್ಯಾಯದಲ್ಲಿ ಉತ್ತರವನ್ನು ನೀಡ್ತಾನೆ. ಇದನ್ನು ನೀವು ಚಾಟಲ್ಲಿ ಹಾಕ್ಬೋದು. ಹರೇ ಕೃಷ್ಣ. ಯಾರಿಗಾರು ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ.